वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वती देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। श्रीकृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे हरे, हरे राम 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 हरे हरे। ಹರೇ ಕೃಷ್ಣ, ಎಲ್ರಿಗೂ ಸ್ವಾಗತ. ಸೊ ಇವತ್ತು ನಾವು ಪುರುಷೋತ್ತಮ ಯೋಗದ ಬಗ್ಗೆ ಕಲಿತೀವಿ. 15ನೇ ಚಾಪ್ಟರ್, 15ನೇ ಅಧ್ಯಾಯದಲ್ಲಿ ಕೃಷ್ಣ ಅವನ ಪುರುಷೋತ್ತಮ ಯೋಗದ ಬಗ್ಗೆ ಹೇಳ್ಕೊಡ್ತಾನೆ. ಈಗ ನಾವು ಈ ಚಾಪ್ಟರ್ ಅರ್ಥ ಮಾಡ್ಕೊಳಕ್ ಮುಂಚೆ ಒಂದು ಮೇನ್ ಪಾಯಿಂಟ್ ನಾವು ಅರ್ಥ ಮಾಡ್ಕೋಬೇಕು. ಪ್ರಕೃತಿ ಪುರುಷ, ಆಯ್ತಾ? ಸೊ ಪ್ರಕೃತಿ ಅಂದ್ರೆ ಪುರುಷ ಕೃಷ್ಣ, ಎಲ್ಲರಲ್ಲೂ ಉತ್ತಮ ಪುರುಷ ಕೃಷ್ಣ. ಕೃಷ್ಣ ಏನನ್ನ ಎಂಜಾಯ್ ಮಾಡ್ತಾನೆ ಅದನ್ನ ಪ್ರಕೃತಿ ಅಂತ ಕರಿತೀವಿ. ನಾವೆಲ್ಲರೂ ಕೂಡ ಪುರುಷರು, ನಾವು ಎಂಜಾಯ್ ಮಾಡೋದೇನನ್ನ ಪ್ರಕೃತಿನ ಅಲ್ವಾ? ಇವಾಗ ನಾವೊಂದು ಹಣ್ಣು ತಿಂದು ಹಣ್ಣು ಚೆನ್ನಾಗಿದೆ ಅಂತ ಹೇಳಿದ್ರೆ ಹಣ್ಣು ಪ್ರಕೃತಿ ಲೆಕ್ಕಕ್ಕೆ ಬರುತ್ತೆ, ನಾವು ಪುರುಷರ ಲೆಕ್ಕಕ್ಕೆ ಬರ್ತೀವಿ. ಈ ಎಲ್ಲ ಪುರುಷರಲ್ಲಿ ಅತ್ಯುತ್ತಮ ಪುರುಷ ಕೃಷ್ಣ, ಅದಕ್ಕೆ ಪುರುಷೋತ್ತಮ ಯೋಗ ಅಲ್ವಾ? ಪುರುಷೋತ್ತಮ ಅಂತ ಕೃಷ್ಣನ್ ಕರೀತಾರೆ. ಆದ್ರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಕೃಷ್ಣ ಒಬ್ಬನೇ ಪುರುಷ, ಬೇರೆ ಎಲ್ಲರೂ ಪ್ರಕೃತಿ. ನಾವೆಲ್ಲರೂ ಪ್ರಕೃತಿ ಲೆಕ್ಕಕ್ಕೆ ಬರ್ತೀವಿ. ಅಲ್ಲಿ ಪುರುಷ ಸ್ತ್ರೀ ಅಂತ ವಿಭಾಜನೆ ಇರಲ್ಲ, ಎಲ್ಲರೂ ಪ್ರಕೃತಿ ಲೆಕ್ಕಕ್ಕೆ ಬರ್ತೀವಿ. ಯಾಕಂದ್ರೆ ನಾವೆಲ್ಲ ಕೃಷ್ಣ ಸೇವೆ ಮಾಡ್ತೀವಿ. ಇವೆಲ್ಲಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿ ನಾವೆಲ್ಲರೂ ಕೃಷ್ಣ ಸೇವಕರಾಗಿರೋ ಕಾರಣ ನಾವೆಲ್ಲರೂ ಪ್ರಕೃತಿ, ಕೃಷ್ಣ ಮಾತ್ರ ಪುರುಷ ಅಂತ ಅರ್ಥ ಮಾಡ್ಕೋಬೇಕು ನಾವು. ಸೊ ಪುರುಷ ಅಂದ್ರೆ ಏನ್, ಯಾರು ಎಂಜಾಯರ್ನ ಪುರುಷ ಅಂತ ಕರೀತಾರೆ. ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್ ಚಾಪ್ಟರ್. ಇಲ್ಲಿ ಕೃಷ್ಣ ಆಧ್ಯಾತ್ಮಿಕ ಲೋಕ ಅಂದ್ರೆ ಗೋಲೋಕ ಮತ್ತೆ ಈ ಭೂಲೋಕ ಅಲ್ವಾ, ಮಟೀರಿಯಲ್ ವರ್ಲ್ಡ್, ಭೌತಿಕ ಪ್ರಪಂಚದ ಬಗ್ಗೆ ಎರಡು ವ್ಯತ್ಯಾಸ ಹೇಳ್ಕೊಡ್ತಾನೆ. ಜೊತೆಗೆ ಭೌತಿಕ ಪ್ರಪಂಚ ಯಾವುದ್ರ ಮೇಲೆ ನಿಂತಿದೆ, ಯಾಕೆ ಸೃಷ್ಟಿಯಾಗಿದೆ, ಇದನ್ನೆಲ್ಲ ಹೇಳ್ತಾನೆ ನಮಗೆ. ಶ್ರೀ ಭಗವಾನುವಾಚ ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಸೊ ಇಲ್ಲಿ ಹೇಳ್ತಾನೆ ನೋಡಿ ಕೃಷ್ಣ, ಒಂದು ಬ್ಯಾನಿಯನ್ ಟ್ರೀ ಇದೆ ಆಯ್ತಾ, ಅಶ್ವತ್ಥ ವೃಕ್ಷ ಇದೆ. ಅಶ್ವತ್ಥಂ ಪ್ರಾಹುರವ್ಯಯಂ. ಈ ಅಶ್ವತ್ಥ ವೃಕ್ಷ ಹೇಗೆ ಅಂದ್ರೆ ತುಂಬಾ ಸ್ಪೆಷಲ್ ಆಗಿದೆ. ಏನಿದ್ರ ಸ್ಪೆಷಾಲಿಟಿ? ಊರ್ಧ್ವ ಮೂಲಂ ಅಧಃಶಾಖಂ ಆಯ್ತಾ. ಊರ್ಧ್ವ ಮೂಲಂ ಅಂದ್ರೆ ಅದರ ಇದು ಏನಿದೆ ಬೇರು, ಅದು ಮೇಲಿದೆ ಅಲ್ವಾ? ಇಲ್ಲ ನೀವು ನೋಡ್ಬೋದು ಇಲ್ಲಿ ಬೇರುಗಳು ಯಾವಾಗ್ಲೂ ಕೆಳಗಿರುತ್ತೆ ಮಣ್ಣಲ್ಲಿ ಅಲ್ಲ, ಬಟ್ ಇಲ್ಲಿ ಬೇರೆಲ್ಲ ಮೇಲಿದೆ. ಶಾಖ ಅಂದ್ರೆ ಅದರ ಬ್ರಾಂಚಸ್ ಏನಿದೆ ಅಲ್ವಾ, ಅದೆಲ್ಲ ಕೆಳಗಿದೆ. ಅಶ್ವತ್ಥ ವೃಕ್ಷ, ಯಾವುದೇ ವೃಕ್ಷ ತಗೊಂಡ್ರು ನೀವು ಬೇರೆಲ್ಲ ಕೆಳಗಿರುತ್ತೆ, ಅದರ ಬ್ರಾಂಚಸ್ ಎಲ್ಲ ಮೇಲಿರುತ್ತೆ, ಶಾಖೆಗಳಲ್ವಾ. ಆದರೆ ಇಲ್ಲಿ ಉಲ್ಟಾ, ಊರ್ಧ್ವ ಮೂಲಂ ಬೇರ್ ಮೇಲಿದೆ, ಶಾಖೆಗಳು ಕೆಳಗಿದೆ ಅಲ್ವಾ. ಸೊ ರಂಬೆ ಕೊಂಬೆಗಳೆಲ್ಲ ಕೆಳಗಿದೆ. ಮತ್ತು ಎಲೆಗಳು ವೇದ ಮಂತ್ರಗಳೆಂದು ಹೇಳುತ್ತಾರೆ. ಎಲೆಗಳನ್ನ ವೇದ ಮಂತ್ರ ಅಂತ ನಾವು ಹೇಳ್ಬೋದು. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಎದೆಗಳನ್ನು ವೇದ ಮಂತ್ರ ಅಂತ ಹೇಳ್ತಾರೆ. ಆ ಮರವನ್ನು ತಿಳಿದವನು ವೇದಗಳನ್ನು ತಿಳಿದವನು. ಕೃಷ್ಣ ಹೇಳ್ತಿದ್ದಾನೆ, ಈ ಮರ ನಾವು ಯಾವಾಗ ತಿಳ್ಕೊತೀವಿ, ಅರ್ಥ ಮಾಡ್ಕೋತೀವಿ, ಈ ಸ್ಪೆಷಲ್ ಬ್ಯಾನಿಯನ್ ಟ್ರೀ ಏನು ಕೃಷ್ಣ ನಮಗೆ ಹೇಳ್ಕೊಡ್ತಿದ್ದಾನೆ,
ಈ ಮರ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಸರ್ವ ವೇದಗಳನ್ನು ಅರ್ಥ ಮಾಡ್ಕೊಂಡಿರೋರಂಗೆ ಹಾಕ್ತೀವಿ ಅಂತ ಕೃಷ್ಣ ಹೇಳ್ತಿದ್ದಾನೆ ಇಲ್ಲಿ. ಆಯ್ತಾ? ಸೊ ಇದರಲ್ಲಿ ನಾವು ಕಲಿಬೇಕಾಗಿರೋದು 3 ಇಂಪಾರ್ಟೆಂಟ್ ಪಾಯಿಂಟ್. ಈ ಅಶ್ವತ್ಥ ವೃಕ್ಷ ಎಲ್ಲಾ ತರ ಅಶ್ವತ್ಥ ವೃಕ್ಷ ಅಲ್ಲ, ತುಂಬಾ ಸ್ಪೆಷಲ್. ಏನಿದ್ರ ಸ್ಪೆಷಲ್ಟಿ? ಬೇರ್ ಮೇಲಿದೆ, ರಂಬೆಗಳು ಕೆಳಗಿದಾವೆ. ಆಯ್ತಾ? ಮತ್ತೆ ಎಲೆಗಳನ್ನ ನಾವು ವೇದ ಮಂತ್ರಗಳು ಅಂತ ಹೇಳ್ತೀವಿ. ಈ ಈ ವೃಕ್ಷವನ್ನ ನಾವು ತಿಳ್ಕೊಂಡ್ರೆ ನಾವು ಸರ್ವ ವೇದವನ್ನ ತಿಳ್ಕೊಂಡ ಹಾಗೆ. ಆಯ್ತಾ? ಸೊ ಇಲ್ಲಿ ಇದ್ರ ಅರ್ಥ ಏನು, ಒಳ ಅರ್ಥ ನಾವಿವಾಗ ನೋಡೋಣಂತೆ. ಕೃಷ್ಣ ನಮ್ಗೆ ಏನ್ ಹೇಳ್ತಾ ಇದ್ದಾನೆ ಈ ಬ್ಯಾನಿಯನ್ ಟ್ರೀ ಬಗ್ಗೆ ಅಂದ್ರೆ, ಸೊ ಈ ಕೃಷ್ಣ ಹೇಳ್ತಿರೋ ಬ್ಯಾನಿಯನ್ ಟ್ರೀ ಉಲ್ಟಾ ಅಲ್ವಾ? ಉಲ್ಟಾ ಬ್ಯಾನಿಯನ್ ಟ್ರೀ ಭೌತಿಕ ಪ್ರಪಂಚನ ರೆಪ್ರೆಸೆಂಟ್ ಮಾಡುತ್ತೆ. ಸೀದಾ ಬ್ಯಾನಿಯನ್ ಟ್ರೀ ಇಲ್ಲಿದೆ ನೋಡಿ, ಇದು ಆಧ್ಯಾತ್ಮಿಕ ಪ್ರಪಂಚನ ರೆಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ ಭೌತಿಕ ಪ್ರಪಂಚ ಆಧ್ಯಾತ್ಮಿಕ ಪ್ರಪಂಚದ ರಿಫ್ಲೆಕ್ಷನ್. ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ? ಭೌತಿಕ ಪ್ರಪಂಚ ಆಧ್ಯಾತ್ಮಿಕ ಪ್ರಪಂಚದ ಒಂದು ರಿಫ್ಲೆಕ್ಷನ್ ಮಾತ್ರ. ಸೊ ಅದಕ್ಕೆ ಇವಾಗ ಒಂದು ನದಿ ತೀರ ಇದೆ ಅಂತ ಇಟ್ಕೊಳ್ಳಿ, ಒಂದು ಮರ ಇರುತ್ತೆ ನದಿ ದಡದಲ್ಲಿ. ನೀರಿನಲ್ಲಿ ಆ ಮರದ ರಿಫ್ಲೆಕ್ಷನ್ ಹೇಗ್ ಕಾಣಿಸುತ್ತೆ? ಎಲೆಗಳೆಲ್ಲ ಕೆಳಗ್ ಕಾಣುತ್ತೆ, ಬೇರ್ ಮೇಲ್ ಕಾಣುತ್ತೆ ಅಲ್ವಾ? ಸೊ ಕೃಷ್ಣ ಈ ರಿಫ್ಲೆಕ್ಷನ್ ಟ್ರೀ ಬಗ್ಗೆ ನಮ್ಗೆ ಹೇಳ್ಕೊಡ್ತಾ ಇದ್ದಾನೆ. ಆಯ್ತಾ? ಸೊ ರಿಫ್ಲೆಕ್ಷನ್ ಉಲ್ಟಾ ಇರುತ್ತೆ, ಅದಕ್ಕೆ ಬೇರೆಲ್ಲ ಮೇಲ್ ಕಾಣುತ್ತೆ, ಶಾಖೆಗಳೆಲ್ಲ ಕೆಳಗ್ ಕಾಣುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಭೌತಿಕ ಪ್ರಪಂಚ ಅಂದ್ರೆ ಈ ಅಶ್ವತ್ಥ ವೃಕ್ಷ ಬೇರುಗಳು ನಿಂತಿರೋದು ಡಿಸೈರ್ ಅಂದ್ರೆ ತೀರದ ಆಸೆಗಳು ಅಲ್ವಾ? ನಮಗೆ ಈ ಮನುಷ್ಯರಿಗಿರೋ ತೀರದ ಆಸೆಗಳ ಮೇಲೆ ಈ ಭೌತಿಕ ಪ್ರಪಂಚ ಸೃಷ್ಟಿಯಾಗಿದೆ. ನಮಗೆ ಕೃಷ್ಣ ಸೇವೆ ಒಂದೇ ಆಸೆ ಯಾವಾಗ ಆಗುತ್ತೆ, ಆವಾಗ ಕೃಷ್ಣಂಗೆ ಭೌತಿಕ ಪ್ರಪಂಚ ಸೃಷ್ಟಿ ಮಾಡೋ ಅಗತ್ಯ ಇರಲ್ಲ. ನಮಗೆ ತೀರದ ಆಸೆಗಳೇನಿದೆ, ನಾವು ಕೃಷ್ಣ ತರ ಎಂಜಾಯ್ ಮಾಡಬೇಕು, ನಾನು ಯಾಕೆ ಇನ್ನೊಬ್ರಿಗೆ ಸೇವೆ ಮಾಡಬೇಕು, ಈ ತರ ಆಸೆಗಳಿರೋ ಕಾರಣ ಇದು ಕೃಷ್ಣ ಲೋಕದಲ್ಲಿ ಸಾಧ್ಯ ಆಗಲ್ಲ. ಇದನ್ನೆಲ್ಲ ಅದಕ್ಕೆ ಕೃಷ್ಣ ನಮಗೆ ಸೆಪರೇಟ್ ಪ್ರಪಂಚ ಕ್ರಿಯೇಟ್ ಮಾಡಿ, ನೀನ್ ಇಲ್ಲಿ ಹೋಗಿ ನೀನ್ ಎಲ್ಲ ಆಸೆಗಳನ್ನ ತೀರ್ಸ್ಕೊಂಡು ಶುದ್ಧ ಆಗಿ ನನ್ನ ಹತ್ರ ಯಾವಾಗ ಬರ್ಬೇಕನ್ಸತ್ತೆ ಅವಾಗ ನೀನ್ ವಾಪಸ್ ಬಾ ಅಂತ ಹೇಳಿ ಈ ಲೋಕಕ್ಕೆ ಕಳ್ಸಿದಾನೆ ನಮ್ಮನ್ನ ಅಲ್ವಾ? ಸೊ ಅದಕ್ಕೆ ಇದು ಬೇರ್ಗಳೆಲ್ಲ ನಿಂತಿರೋದು ಡಿಸೈರ್, ತೀರದ ಆಸೆಗಳು. ಬ್ರಹ್ಮಲೋಕ ಅತಿ ದೊಡ್ಡ ಲೋಕ ಅಲ್ಲ, ಸತ್ಯಲೋಕ ಈ ಭೌತಿಕ ಪ್ರಪಂಚಕ್ಕೆ, ಅದಕ್ಕೆ ಅದು ಮೇಲಿದೆ. ಆಮೇಲೆ ಕೆಳಗೆ ಎಲ್ಲಾ ಲೋಕಗಳು ಬಂದು ಆಮೇಲೆ ಕೊನೆಗೆ ಭೂಲೋಕ ಬರುತ್ತೆ. ಓಕೆ, ಸೊ ಇದು ಈ ಒಂದು ಅಶ್ವತ್ಥ ವೃಕ್ಷ ಅಲ್ವಾ? ಅರ್ಥ ಅಂದ್ರೆ ದುಡ್ಡು ಸಂಪಾದನೆ ಮಾಡೋದನ್ನ ಹಣ್ಣಿಗೆ ಹೋಲಿಸಿದ್ದಾರೆ, ಎಲೆಗಳನ್ನ ವೇದಾಸ್ ಅಂತ ಹೇಳಿದ್ದಾರೆ. ಮತ್ತೆ ಸೊ ಈ ತರ ನೀವು ನೋಡ್ಕೋಬಹುದು, ನಾವು PDF ಕಳಿಸ್ತೀವಿ. ಆಯ್ತಾ? ಸೊ ನೆಕ್ಸ್ಟ್ ಏನ್ ಹೇಳ್ತಾನೆ ಕೃಷ್ಣ? ಅದಶ್ಚೋರ್ಧ್ವಂ ಪ್ರಶಸ್ತಸ್ಯ ಶಾಖಾ ಗುಣ ಪ್ರವೃದ್ಧ ವಿಷಯ ಪ್ರವಾಲಾಹ ಅದಶ್ಚ ಮೂಲಾನಿ ಅನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಅನುವಾದ ಓದಿ ಯಾರಾದ್ರೂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿವೆ. ಐಹಿಕ ಪ್ರಕೃತಿಯಾದ ಗುಣತ್ರಯಗಳು ಅದನ್ನು ಪೋಷಿಸುತ್ತವೆ. ಇಂದ್ರಿಯಗಳ ವಸ್ತುಗಳು ಇದರ ಕುಡಿಗಳನ್ನು ಈ ಮರಕ್ಕೆ ಕೆಳಮುಖವಾಗಿ ಬೇರುಗಳು ಉಂಟು. ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ನೋಡಿ, ಅರ್ಥ ಆಯ್ತಲ್ಲ? ಇವಾಗ ಏನ್ ಹೇಳ್ತಿದ್ದೆ, ಈ ಮರಕ್ಕೆ ಪೋಷಣೆ ಕೊಡ್ತಾ ಇರೋದು ಗುಣತ್ರಯಗಳು ಅಲ್ವಾ? ಪ್ರಕೃತಿಯಲ್ಲಿ 3 ಗುಣ ಇದೆ, ನಾವು ನೆನ್ನೆ ಕಲ್ತ್ವಿ, ಸತ್ವಗುಣ, ರಜೋಗುಣ, ತಮೋಗುಣ ಅಲ್ವಾ? ಸೊ ಈ ಗುಣಗಳೇ ಮರಕ್ಕೆ ಪೋಷಣೆ ಕೊಡ್ತಾ ಇದೆ. ಇಂದ್ರಿಯ ವಸ್ತುಗಳನ್ನು ಇದರ ಕುಡಿಗಳು ಅಲ್ವಾ? ಈ ಮರದಲ್ಲಿ ಕುಡಿಗಳೇನಿದೆ ಅದು ಇಂದ್ರಿಯ ವಸ್ತುಗಳಾಗಿರುತ್ತೆ. ಈ ಮರಕ್ಕೆ ಕೆಳಮುಖವಾದ ಬೇರುಗಳುಂಟು, ಇವು ಮನುಷ್ಯ ಕಾಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧನವಾಗಿದೆ.
न रूपमस्येह ततोपलभ्यते नन्तो न चादिर्न समाप्रतिष्ठिता अश्वत्थमेनं सुविरूढमूलम् असङ्गशस्त्रेण दृढेन चित्वा तथा पदं तत्परिमार्गितव्यं यस्मिन् गता न निवर्तन्ति भूया तमेव चाद्यं पुरुषं प्रपद्ये यथा पुराणी ಅನುವಾದ. ಹರೇ ಕೃಷ್ಣ ಮಾತಾಜಿ. ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ಅದರ ಅಂತ್ಯ, ಹಾದಿ ಅಥವಾ ಅಸ್ಥಿವಾರಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ಅನಂತರ ಅದರ ಸ್ಥಳಕ್ಕೆ, ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದಿಲ್ಲವೋ ಆ ಸ್ಥಳವನ್ನು ಹುಡುಕಬೇಕು. ಅಲ್ಲಿ ದೇವೋತ್ತಮ ಪರಪುರುಷನಿಗೆ ಶರಣಾಗಬೇಕು. ಅನಾದಿ ಕಾಲದಿಂದಲೂ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿದೆ. ಹರೇ ಕೃಷ್ಣ ಮಾತಾಜಿ. ಹರಿ ಬೋಲ್. ಸೊ ನೋಡಿ ಎಷ್ಟು ಕ್ಲಿಯರ್ ಆಗಿ ಹೇಳ್ತಿದ್ದಾನೆ ಇಲ್ಲಿ ಕೃಷ್ಣ. ಈ ಮರ ಭೌತಿಕ ಪ್ರಪಂಚದಲ್ಲಿರೋ ಕಾರಣ ನಾವು ಭೌತಿಕ ಪ್ರಪಂಚಕ್ಕೆ ನಾವು ನಮ್ಮ ಗುರಿ ಏನು, ನಾವು ಮೋಕ್ಷ ಪಡ್ಕೊಂಡು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಬೇಕು ಅಲ್ವಾ. ಅಂದ್ರೆ ಈ ಮರ ನಾವು ಕಡ್ದು ಹಾಕ್ಬೇಕು. ಈ ಮರ ನಾವು ಕಡ್ದು ಹಾಕ್ಬೇಕು. ಹೇಗ್ ಕಡಿಬೇಕು? ಅಸಂಗ ಶಸ್ತ್ರೇನ ದೃಢೇನ ಚಿತ್ತ. ಕೃಷ್ಣ ಹೇಳಿದಾನೆ ಅಸಂಗ ಶಸ್ತ್ರ ಅಂತ ಹೇಳ್ತಾನೆ ನೋಡಿ. ಅಸಂಗ ಅಂದ್ರೆ ಭೌತಿಕ ಪ್ರಪಂಚದಲ್ಲಿ ಅನಾಸಕ್ತಿ ತೋರಿಸ್ಬೇಕು ಅಲ್ವಾ. ಅನಾಸಕ್ತಿನೇ ಒಂದು ನಮಗೆ ಶಸ್ತ್ರ. ನಾವು ಯಾವಾಗ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಆಸಕ್ತಿ ತೋರಿಸ್ತಾ ಹೋಗ್ತೀವಿ, ಅನಾಸಕ್ತಿ ಭೌತಿಕ ಪ್ರಪಂಚದ ಮೇಲೆ ಆಟೋಮ್ಯಾಟಿಕ್ಲಿ ಆಗ್ತಾ ಹೋಗುತ್ತೆ. ಈ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ದೃಢವಾದ ಇಲ್ಲಿದೆ ನೋಡಿ, ದೃಢೇನ ಚಿತ್ತ ಅಲ್ವಾ. ಸೊ ನಾವು ಮನಸ್ಸನ್ನ ಕೃಷ್ಣನ್ ಮೇಲೆ ಲೀನ ಮಾಡ್ಕೊಂಡ್ರೆ ಸ್ಟ್ರಾಂಗ್ ಆಗಿ, ದೃಢವಾಗಿ, ಅವಾಗ ಅನಾಸಕ್ತಿ ತಾನಾಗ್ತಾನೆ ಆಗ್ತಾ ಹೋಗುತ್ತೆ ಈ ಭೌತಿಕ ಪ್ರಪಂಚದಲ್ಲಿ. ಸೊ ಆಸಕ್ತಿ ಆಧ್ಯಾತ್ಮಿಕತೆ ಮೇಲೆ ಹೊರಡುತ್ತೆ. ಆವಾಗ ಈ ಬೇರುಗಳನ್ನ ನಾವು ಕಟ್ ಮಾಡ್ಬೋದು. ಬೇರು ಅಂದ್ರೆ ಏನು? ನಮ್ಮ ಆಸೆಗಳು. ನಮ್ಗೆ ಭೌತಿಕ ಪ್ರಪಂಚದಲ್ಲಿ ಆಸಕ್ತಿನೇ ಇಲ್ಲ ಅಂದಮೇಲೆ ಆಸೆಗಳು ಹೇಗೆ ಬರುತ್ತೆ? ಭೌತಿಕ ಆಸೆಗಳು. ಈ ಮರ ನಿಂತಿರೋದೇ ಭೌತಿಕ ಆಸೆಗಳ ಮೇಲೆ, ಅಂದ್ರೆ ಭೌತಿಕ ಪ್ರಪಂಚ ನಿಂತಿರೋದು ಭೌತಿಕ ಆಸೆಗಳ ಮೇಲೆ ಅಲ್ವಾ. ಸೊ ಅನಾಸಕ್ತಿ ತೋರೋದ್ರಿಂದ ಆಸೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಕಡಿಮೆ ಆದಾಗ ನಾವು ಬೇರನ್ನ ಈಸಿಯಾಗಿ ಕಟ್ ಮಾಡಿ ವಾಪಸ್ ಎಲ್ಲಿ ಹೋದ್ರೆ ನಾವು ವಾಪಸ್ ಬರಲ್ಲ ಆ ಜಾಗಕ್ಕೆ ಹೋಗ್ಬೋದು ಅಂತ ಕೃಷ್ಣ ಹೇಳ್ತಿದ್ದಾನೆ ಅಲ್ಲ. ಮತ್ತೆ ನಾವು ಹಿಂದಿರುಗಿ ಬರ್ದೇ ಇರೋ ಜಾಗ ಅಂದ್ರೆ ಗೋಲೋಕಕ್ಕೆ ಹೋಗ್ಬೋದು. ಇದು ಪುರುಷ ಅಲ್ವಾ. ಪುರುಷನಿಗೆ ಶರಣಾಗಬೇಕು. ದೇವೋತ್ತಮ ಪರಮ ಪುರುಷನಿಗೆ ನಾವು ಶರಣಾಗಬೇಕು. ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್ ಕೃಷ್ಣ ಅಲ್ವಾ. ಸೊ ಇದು ನಮಗೆ ಕೃಷ್ಣ ಹೇಳ್ತಿರೋ ಸೊಲ್ಯೂಷನ್, ಹೇಗೆ ಬಿಡಬೇಕು ಇದನ್ನ, ಹೇಗೆ ಭೌತಿಕ ಪ್ರಪಂಚದಿಂದ ನಾವು ಹಾರಿ ಮೇಲೆ ಹೋಗ್ಬೋದು ಅಂತ. ಆಯ್ತಾ? ನೆಕ್ಸ್ಟ್. ನ ತದ್ಭಾಷಯತೆ ಸೂರ್ಯೋ ನ ಶಶಾಂಕೋ ನ ಪಾವಕ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮಂ ಪರಮಂ ಮಮ. ಸೊ ಇಲ್ಲಿ ನೋಡಿ ಹೇಳ್ಕೊಡ್ತಾ ಇದ್ದಾನೆ ಕೃಷ್ಣ. ನ ತದ್ಭಾಷಯತೆ ಸೂರ್ಯೋ ನ ಶಶಾಂಕೋ ನ ಪಾವಕ. ಸೊ ಹಿಂದಿನ ಶ್ಲೋಕದಲ್ಲಿ ಏನು ಹೇಳ್ತಾನೆ? ನೀವು ಎಲ್ಲಿ ಹೋದ್ರೆ ವಾಪಸ್ ಬರೋಕ್ಕಾಗಲ್ವೋ ಆ ಲೋಕಕ್ಕೆ ಹೋಗಬೇಕು ಅಂತ ಹೇಳ್ತಾನೆ. ಸೊ ಆ ಲೋಕ ಹೇಗಿರುತ್ತೆ ಅಂತ ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ. ನ ತದ್ಭಾಷಯತೆ ಸೂರ್ಯ. ಅಲ್ಲಿ ಸೂರ್ಯ ಬೇಕಾಗಿಲ್ಲ, ಚಂದ್ರ ಬೇಕಾಗಿಲ್ಲ ಬೆಳಕು ಕೊಡಕ್ಕೆ. ಕೃಷ್ಣನ ಬ್ರಹ್ಮಜ್ಯೋತಿ ಏನಿದೆ, ದೇಹದಿಂದ ಬರ್ತಾ ಇರೋ ಲೈಟ್, ಅದೇ ಸಾಕು ಇಡೀ ಗೋಲೋಕಕ್ಕೆ ಬೆಳಕು ಕೊಡುತ್ತೆ. ಇಲ್ಲಿ ಭೌತಿಕ ಪ್ರಪಂಚದಲ್ಲಿರೋ ಸೂರ್ಯ ಮತ್ತೆ ಚಂದ್ರನ್ಗೆ ಬೆಳಕು ಕೂಡ ಈ ಬ್ರಹ್ಮಜ್ಯೋತಿಯಿಂದಾನೇ ಬರ್ತಾ ಇರೋದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಆಯ್ತಾ. ಸೂರ್ಯನ್ಗೆ ಚಂದ್ರನ್ಗೆ ಲೈಟ್ ಎಲ್ಲಿಂದ ಬರೋದು? ಬ್ರಹ್ಮಜ್ಯೋತಿಯಿಂದ. ಸೊ ಈ ಗೋಲೋಕದಲ್ಲೂ ಸೂರ್ಯ ಚಂದ್ರ ಬೇಕಾಗಿಲ್ಲ. ಪಾವಕ ಅಲ್ವಾ, ಬೆಂಕಿ ಬೇಕಾಗಿಲ್ಲ ಅಲ್ವಾ, ಎಲೆಕ್ಟ್ರಿಸಿಟಿ ಬೇಕಾಗಿಲ್ಲ, ಕರೆಂಟ್ ಬೇಡ ಅಲ್ಲಿ ಏನಾದ್ರೂ ನಡ್ಸಕ್ಕೆ. ಕೃಷ್ಣನ ಬ್ರಹ್ಮಜ್ಯೋತಿಯಿಂದ ಬರ್ತಾ ಇರೋ ಲೈಟೇ ಸಾಕು. ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಮ್ಮ. ಎಲ್ಲೋದ್ರೆ ನಾವು ವಾಪಸ್ ಬರಲ್ಲ, ಆ ಜಾಗ ನನ್ನ ಧಾಮ ಅಂತ ಹೇಳ್ತಾನೆ ಕೃಷ್ಣ ಇಲ್ಲಿ ಅಲ್ವಾ. ಎಲ್ಲೋದ್ರೆ, ಯಾವ ಜಾಗಕ್ಕೆ ಹೋದ್ರೆ ನಾವು ವಾಪಸ್ ಹಿಂದಿರುಗಿ ಬರಲ್ಲ, ಆ ಧಾಮ ನಂದು ಅಂತ ಕೃಷ್ಣ ಹೇಳ್ತಾನೆ ಅಲ್ವಾ. ಇಲ್ಲಿದೆ ನೋಡಿ. ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ಅದಕ್ಕೆ ಇದನ್ನ ಒನ್ ಟೈಮ್ ಪ್ರಾಸೆಸ್, ಒನ್ ಟೈಮ್ ಜರ್ನಿ ಅಂತ ಕರೀತಾರೆ. ಮೋಕ್ಷ ಅಂದ್ರೆ ನಾವು ವಾಪಸ್ ಬರಲ್ಲ ಭೂಮಿಗೆ.
ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನ ಮನಃಶಸ್ತಾನಿಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಮಮೈವಾಂಶೋ ಜೀವಲೋಕೆ ಅಲ್ವಾ. ನಾವು ಅನುವಾದ ಓದಿ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ ಅನುವಾದ. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿಜವಾದ ಸಣ್ಣ ಸಣ್ಣ ಭಾಗಗಳು. ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ ಬಹುವಾಗಿ ಕಷ್ಟಪಡುತ್ತಾರೆ. ಧನ್ಯವಾದಗಳು ಮಾತಾಜಿ. ಹರಿ ಬೋಲ್. ಸೊ ನೋಡಿ, ಬದ್ಧ ಜೀವಿ ಅಂದ್ರೆ ನಾವು ಬದ್ಧರಾಗಿರೋರು ಕರ್ಮಕ್ಕೆ. ಸೊ ಮಮೈವಾಂಶೋ ಜೀವಲೋಕೆ, ನಾವುಗಳೆಲ್ಲ ಕೃಷ್ಣನ ಸಣ್ಣ ಸಣ್ಣ ಭಾಗಗಳು, ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಕೃಷ್ಣ ಅಂತ ಇಲ್ಲಿ ಕೃಷ್ಣ ಹೇಳ್ತಾನೆ ನಮಗೆ. ನಾವೆಲ್ಲರೂ ಬೇರೆ ಯಾರೂ ಅಲ್ಲ, ಕೃಷ್ಣನ್ಗೆ ಸಣ್ಣ ಸಣ್ಣ ಭಾಗಗಳು. ನಾವು ಕೃಷ್ಣನ ಭಾಗ, ಕೃಷ್ಣನ ಅಂಶ ಅಲ್ವಾ. ಈ ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ ಬಹುವಾಗಿ ಕಷ್ಟಪಡುತ್ತಾರೆ. ಮನಃಶಸ್ತಾನಿಂದ್ರಿಯಾನಿ, ನಮಗೆ ಪಂಚೇಂದ್ರಿಯಗಳಿದೆ, ಮನಸ್ಸು ಕೂಡ ನಾವು ಇಂದ್ರಿಯ ಅಂತ ತಗೊಳ್ಳೋ ಕಾರಣ 6 ಇಂದ್ರಿಯಗಳ ಜೊತೆ ಯಾವಾಗಲೂ ಹೊಡೆದಾಡ್ತಾ ಇರ್ತೀವಿ ಅಲ್ವಾ. ಇಂದ್ರಿಯಗಳು ಏನು ಹೇಳುತ್ತೆ ಅದನ್ನ ನಾವು ಮಾಡಕ್ ಹೋಗ್ತೀವಿ, ಆಮೇಲೆ ಕಷ್ಟ ಅನುಭವಿಸ್ತೀವಿ. ಕೆಟ್ಟದು ಅಂತ ಗೊತ್ತು, ಆದ್ರೂ ಇಂದ್ರಿಯ ಇದಕ್ಕೆ ಸಹವಾಸಕ್ಕೆ ಸಿಲುಕಿ ಅದನ್ನೇ ಮಾಡಕ್ ಹೋಗ್ತೀವಿ, ಆಮೇಲೆ ಮತ್ತೆ ಕಷ್ಟ ಅನುಭವಿಸ್ತೀವಿ ಅಲ್ವಾ. ಮತ್ತೆ ಜನ್ಮ ಮರಣ ಅಷ್ಟೇ, ಪಾಪ ಪುಣ್ಯ ಇದಕ್ಕೆ ಬದ್ಧರಾಗಿ ಹೋಗ್ತೀವಿ. ನಾವು ಕೃಷ್ಣನ ಅಂಶ, ಸಣ್ಣ ಸಣ್ಣ ಭಾಗ ಅಂತ ಮರೆತು ದುಃಖ ಅನುಭವಿಸ್ತೀವಿ. ಇಲ್ಲೇ ಭೌತಿಕ ಪ್ರಪಂಚದಲ್ಲಿ ಟ್ರಾಪ್ ಆಗಿ ಹೋಗ್ತೀವಿ, ಆಚೆ ಬರಕ್ ಆಗ್ತಾ ಇಲ್ಲ ನಮ್ಗೆ ಅಲ್ವಾ. ಇದು ನಮ್ಮ ಕಂಡೀಷನ್. ಈ ಸ್ಥಿತಿನ ನಮ್ಗೆ ಇಲ್ಲಿ ಕೃಷ್ಣ ವಿವರಿಸ್ತಾ ಇದ್ದಾನೆ. ಸೊ ನಾವ್ ಯಾರು ಕೃಷ್ಣನ ಭಾಗ ಅಂದಮೇಲೆ ಭೌತಿಕ ಪ್ರಪಂಚದಲ್ಲಿ ನಮ್ಗೆ ಯಾವ ಇಂಟ್ರೆಸ್ಟ್ ಇರಬಾರ್ದು. ನಮ್ಮ ಮನೆ ಗೋಲೋಕ, ನಮ್ಮ ಮನೆ ಆಧ್ಯಾತ್ಮಿಕ ಪ್ರಪಂಚ, ಇದು ಅಲ್ಲ ಅಲ್ವಾ. ಸೊ ಇದನ್ನ ನಾವು ಅರ್ಥಕೊಂಡು ಜೀವನ ಮಾಡಬೇಕು. ಶರೀರಂ ಯದ್ ಅವಾಪ್ನೋತಿ ಯಚ್ಚಾಪ್ಯುತ್ ಉತ್ಕ್ರಾಮಿತೀಶ್ವರ ಘೃತಿವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಸಯತ್. ಅನುವಾದ. ಗಾಳಿಯು ಗಂಧಗಳನ್ನು ಒಯ್ಯುವಂತೆ ಐಹಿಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹವನ್ನು ಬಿಡುತ್ತಾನೆ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು. ಇಲ್ಲಿ ನೋಡಿ ಹೇಳ್ತಿದೆ, ಗಾಳಿಯು ಗಂಧಗಳನ್ನು ಒಯ್ಯುವಂತೆ. ಸೊ ನಮ್ಗೆ ಸ್ಮೆಲ್ ಯಾವಾಗ ಬರುತ್ತೆ? ಗಾಳಿಯಿಂದ ನಮ್ಗೆ ವಾಸನೆಗಳು ಬರುತ್ತೆ. ಗಾಳಿ ಅಂದ್ರೆ ವಾಸನೆಗಳನ್ನ ಗಾಳಿ ಹಿಡ್ಕೊಂಡಿರುತ್ತೆ. ಗಾಳಿ ಅಲ್ಲಿ ಇಲ್ಲಿ ಹೋಗೋವಾಗ ನಮ್ಗೆ ಆ ವಾಸನೆ ತಲುಪತ್ತೆ ಮೂಗ್ನಿಂದ ಅಲ್ವಾ. ಸೊ ಇದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು, ವಾಸನೆ, ಗಾಳಿ ಹೇಗೆ ವಾಸನೆನ ಹಿಡ್ಕೊಂಡಿರುತ್ತೆ ಹಾಗೆ ಹಾಗೆ ನಮ್ಮ ಜೀವನದ ವಿವಿಧ ಕಲ್ಪನೆಗಳನ್ನು ನಾವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ತಗೊಂಡು ಹೋಗ್ತೀವಿ. ಇವಾಗ ನಾವು ದೇಹ ಬಿಟ್ರೆ, ಯಾರಾದ್ರೂ ಸತ್ತೋಗಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಆತ್ಮ ಅವರ ಆತ್ಮ ಅವರ ದೇಹನ ಬಿಡುತ್ತೆ ಅಲ್ಲ, ದೇಹನ ಬಿಟ್ಟು ಬೇರೆ ದೇಹ ಸೇರುತ್ತೆ. ಅದನ್ನ ನಾವು ಸಾವು ಅಂತ ಹೇಳ್ತೀವಿ ಅಲ್ಲೇ. ಆದ್ರೆ ಅದು ಆ ಆತ್ಮ ದೇಹ ಬಿಟ್ಟಾಗ ಬರೀ ಸ್ಥೂಲ ಶರೀರ ಮಾತ್ರ ಬಿಡುತ್ತೆ, ಸೂಕ್ಷ್ಮ ಶರೀರ ಹಾಗೆ ಇರುತ್ತೆ ಆತ್ಮದ ಜೊತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೂಕ್ಷ್ಮ ಶರೀರ ಅಂದ್ರೆ ನಮ್ಮ ಮೈಂಡ್, ಮನಸ್ಸು ಮತ್ತು ಬುದ್ಧಿ ಏನಿದೆ ಅದು ಹಾಗೇ ಇರುತ್ತೆ ಆತ್ಮದ ಜೊತೆ. ಸ್ಥೂಲ ಶರೀರನ್ ಮಾತ್ರ ಬಿಡ್ತೀವಿ ನಾವು ಸಾವಾಗೋ ಟೈಮಲ್ಲಿ. ಸೂಕ್ಷ್ಮ ಶರೀರ ಏನಿದೆ ಅದನ್ನ ನಾವು ತಗೊಂಡು ಬೇರೆ ಸ್ಥೂಲ ಶರೀರಕ್ಕೆ ಹೋಗ್ತೀವಿ, ಬೇರೆ ದೇಹಕ್ಕೆ ಹೋಗ್ತೀವಿ ಜನ್ಮ ಪಡೆಯಕ್ಕೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲ ಆಸೆಗಳು, ಬುದ್ಧಿಗಳು, ಕಲ್ಪನೆಗಳು ನಮ್ ಎಲ್ಲ ಸ್ಟೋರ್ ಆಗಿರೋದು ಸೂಕ್ಷ್ಮ ಶರೀರದಲ್ಲಿ, ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತಾರೆ ಅಲ್ಲ, ಅದರಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನ ಜೊತೆಯಲ್ಲೇ ನಾವು ಬೇರೆ ದೇಹಕ್ಕೆ ಹೋಗ್ತೀವಿ. ಅದಕ್ಕೆ ಈಗ ನಾವು ಜನ್ಮದಲ್ಲಿ ಮನುಷ್ಯರಾಗಿದ್ವಿ ಅಂತ ಇಟ್ಕೊಳ್ಳಿ, ಈ ಜನ್ಮದಲ್ಲೂ ಮನುಷ್ಯರಾಗಿದ್ರೆ ನೀವು ಯೋಗ ನಿದ್ರಾ ಸೆಷನ್ಸ್ ಅಲ್ಲಿ ಇಲ್ಲಿ ಎಲ್ಲ ಹೋದ್ರೆ ನಿಮ್ಗೆ ಹಿಪ್ನೋಟೈಸ್ ಮಾಡಿ ಯೋಗ ನಿದ್ರೆಯಲ್ಲಿ ಆಕ್ಚುಲಿ ಹೇಳ್ತಾರೆ ಅವರು, ಆಯ್ತು ನಿಮ್ಮ ಹಿಂದಿನ ಜನ್ಮಕ್ಕೆ ಹೋಗಿ ನೀವ್ ಏನ್ ಮಾಡಿದ್ರಿ ಹೇಳಿ, ಹಾಗೆ ಹೀಗೆ ಅಂತ. ಆಕ್ಚುಲಿ ನಾವು ಹೋಗಿ ಹೇಳ್ತೀವಿ ಹಿಂಗಾಗಿತ್ತು ಹಂಗಾಗಿತ್ತು ಅಂತ ಅಲ್ವಾ. ಯಾಕೆ? ನಮ್ಮ ಸೂಕ್ಷ್ಮ ಶರೀರ ನಮ್ ಜೊತೆನೆ ಇದೆ. ಎಷ್ಟು ಜನ್ಮಗಳು ಪಡೆದ್ರು, ಪ್ರಾಣಿ ಜನ್ಮ ಪಡೆದ್ರು, ಮನುಷ್ಯ ಜನ್ಮ ಪಡೆದ್ರು, ಆ ಸೂಕ್ಷ್ಮ ಶರೀರ ನಮ್ ಜೊತೆನೇ ಬರ್ತಾ ಹೋಗುತ್ತೆ ಅಲ್ವಾ. ಅದಕ್ಕೆ ನಾವ್ ಏನ್ ಜಯಿಸಿದ್ರು, ನಮ್ಮ ಮನಸ್ಸನ್ನ ನಾವು ಜಯಿಸಿದ ದಿನ ನಾವು ಕೃಷ್ಣನ್ ಪ್ರಾಪ್ತ ಮಾಡ್ಕೋತೀವಿ
ಅಲ್ವಾ? ಯಾಕಂದ್ರೆ ಈ ಮನಸ್ಸು ಈ ತರ ತಗೊಂಡು ನಮ್ಮ ಜನ್ಮ ಜನ್ಮದ ಕೋಪಗಳು, ತಾಪಗಳು, ಬುದ್ಧಿ, ಆಸೆಗಳು, ಆ ಆ, ಏನನ ಆಗಿದ್ರೆ ನಮ್ಮ ಜೀವನದಲ್ಲಿ ಆ ಘಟನೆಗಳನ್ನ ಎಲ್ಲಾನು ಸ್ಟೋರ್ ಮಾಡ್ಕೊಂಡು ನಮಗೆ ಜನ್ಮ 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 ಬಿಡಲ್ಲ. ಹಾಗೇ ಹಿಂದೆ ಬರ್ತಿರುತ್ತೆ ನಮ್ಮ ಮನ್ಸು, ಅದೇ ಮನ್ಸು ಅಲ್ವಾ? ಸೊ ಆ ಜನ್ಮ ಹೋದ್ರೂ ನಮ್ಗೆ ಅದ್ರ ಪರಿಣಾಮ ಬೀರ್ತಾ ಇರುತ್ತೆ ನಮ್ಮ ಜೀವನದಲ್ಲಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಎಲ್ಲಾ ಬಿಟ್ಟು ಕೃಷ್ಣಂಗೆ ಶರಣಾಗಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ ಕೃಷ್ಣನ್ ಪ್ರಾಪ್ತಿ ಮಾಡ್ಕೋಬೇಕು. ಶ್ರೋತ್ರಂ ಚಕ್ಷು ಸ್ಪರ್ಶನಂ ಚ ರಸನಂ ಗ್ರಹಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯನ್ ಉಪಸೇವತೆ. ಅನುವಾದ: ಹರಕೃಷ್ಣ ಮಾತಾಜಿ ಅನುವಾದ: ಜೀವಿಗೆ ಇನ್ನೊಂದು ಜಡ ದೇಹವನ್ನು ಪಡೆಯುತ್ತಾನೆ. ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲಿಗೆ, ಮೂಗು ಮತ್ತು ಸ್ಪರ್ಶೇಂದ್ರಿಯಗಳನ್ನು ಪಡೆಯುತ್ತಾನೆ. ಇವನು ಮನಸ್ಸಿನ ಸುತ್ತ ಜೋಡಿಸಿದೆ. ಹೀಗೆ ಅವನು ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ತಂಡವನ್ನು ಅನುಭವಿಸುತ್ತಾನೆ. ಧನ್ಯವಾದಗಳು. ಹರೇ ಕೃಷ್ಣ. ಸೊ ನಾವು ಯಾವ ದೇಹ ಪಡ್ಕೋತೀವಿ ನೆಕ್ಸ್ಟ್ ಜನ್ಮದಲ್ಲಿ, ಆ ದೇಹಕ್ಕೆ ಅನುಸಾರವಾಗಿ ಇಂದ್ರಿಯ ಭೋಗಗಳನ್ನ ಅನುಭವಿಸ್ತೀವಿ. ಆಯ್ತಾ? ಸೊ ನಾವು ಈಗ ಮನುಷ್ಯರಾಗಿದ್ದೀವಿ. ನೆಕ್ಸ್ಟ್ ಜನ್ಮದಲ್ಲಿ ನಮ್ಗೇನಾದ್ರೂ ಎಕ್ಸಾಂಪಲ್ ತಗೋತಿದ್ದೀನಿ, ಉದಾಹರಣೆಗೆ ನಮ್ಗೇನಾದ್ರೂ ಹಂದಿ ಜನ್ಮ ಸಿಕ್ತು ಅಂತ ಇಟ್ಕೊಳ್ಳಿ. ಹಂದಿ ಹೇಗೆ ಅನುಭವಿಸುತ್ತೆ? ನಾವು ಮನುಷ್ಯರಾಗಿದ್ದೀವಿ ಅನ್ನೋದನ್ನ ಮನುಷ್ಯರಾಗಿದ್ವಿ ಅನ್ನೋದನ್ನ ಮರ್ತು, ನಾವು ಕೃಷ್ಣನ ಸಣ್ಣ ಸಣ್ಣ ಭಾಗಗಳು ಅನ್ನೋದನ್ನ ಮರ್ತು ನಾವು ಹಂದಿಯಾಗಿ ಭೋಗ ಅನುಭವಿಸಕ್ ಸ್ಟಾರ್ಟ್ ಮಾಡ್ತೀವಿ ಅಲ್ಲ. ಹಂದಿ ಎಲ್ಲ ತಿನ್ನುತ್ತೆ, ಹೊಲಸು ತಿನ್ನುತ್ತೆ ಅಲ್ವಾ? ಎಲ್ಲ ತಿನ್ನುತ್ತೆ, ಅದು ಎಲ್ಲ ಕೆಸರಲ್ಲಿ ಮಲಗಿರುತ್ತೆ. ನಾವು ಹಾಗೆ ಇಂದ್ರಿಯ ಭೋಗನ ಅನುಭವಿಸಕ್ ಸ್ಟಾರ್ಟ್ ಮಾಡ್ತೀವಿ. ಆಯ್ತಾ? ಸೊ ಇದು ಕೃಷ್ಣ ಹೇಳ್ತಾ ಇರೋದು. ಇಲ್ಲಿ ಎಕ್ಸಾಂಪಲ್ ಹಂದಿದ್ ಕೊಟ್ಟಿದ್ದಾರೆ. ಆಯ್ತು. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನ ಚಕ್ಷುಷಃ. ಅನುವಾದ: ಹರೇ ಕೃಷ್ಣ ಮಾತಾಜಿ. ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಬಲ್ಲ? ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನೂ ಅನುಭವಿಸುತ್ತಾನೆ. ಇದೆಲ್ಲವನ್ನು ಮೂಢರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇದೆಲ್ಲವನ್ನು ಕಾಣಬಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಜ್ಞಾನದಲ್ಲಿ ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್ ನೋಡಿ. ಜ್ಞಾನ ಯೋಗ ಚಾಪ್ಟರ್ಸ್ ಇದೆಲ್ಲ ನಮಗೆ ಹೇಳ್ಕೊಡತ್ತೆ ಅಲ್ವಾ? ಇದೆಲ್ಲ ನಾವು ಇದನ್ನೆಲ್ಲ ಜ್ಞಾನ ಪಡೆದ ಕಣ್ಣುಗಳನ್ನು ನಾವು ಜ್ಞಾನಚಕ್ಷು ಅಂತ ಹೇಳಿದಾನೆ ಇಲ್ಲಿ ಕೃಷ್ಣ ಅಲ್ಲ. ಪಶ್ಯಂತಿ ಜ್ಞಾನ ಚಕ್ಷುಷಃ. ಸೊ ಇಲ್ಲಿ ಪ್ರಕೃತಿ ಗುಣಗಳ ಪ್ರಭಾವದಲ್ಲಿ ಸಿಲುಕಿ ನಮ್ಮ ಜೀವನ ಏನಾಗ್ತಿದೆ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋತೀವಿ ಈ ಶ್ಲೋಕದಲ್ಲಿ ಅಲ್ವಾ? ಸೊ ಇಲ್ಲಿ ಜ್ಞಾನದ ಬಗ್ಗೆ ಇಂಪಾರ್ಟೆನ್ಸ್ ಹೇಳಕ್ಕೆ ನಾವಿಲ್ಲಿ ಎಕ್ಸಾಂಪಲ್ ನೋಡ್ಬೋದು. ಈಗ ಕಾರ್ ಕೆಟ್ಟು ನಿಂತ್ರೆ ನಾವು ಕಾರ್ ಓಡಿಸೋರು ನಮ್ಗೇನು ಗೊತ್ತಾಗುತ್ತೆ? ಏನೂ ಗೊತ್ತಾಗಲ್ಲ. ನಾವು ಇದನ್ನೆಲ್ಲ ಎತ್ತಿ ಸ್ಪೇರ್ ಪಾರ್ಟ್ಸು ಇದೆಲ್ಲ ನೋಡ್ತಾ ಇರ್ತೀವಿ, ಎಂಜಿನ್ ಎಲ್ಲ ನೋಡ್ತಾ ಇರ್ತೀವಿ. ಆದರೆ ನಮ್ಗಿಲ್ಲಿ ಏನಾಗ್ತಿದೆ ಅಂತ ಅರ್ಥ ಆಗ್ತಾ ಇರಲ್ಲ. ಆದರೆ ಇದನ್ನೇ ಒಂದು ಮೆಕ್ಯಾನಿಕ್ ಬಂದು ನೋಡಿದ್ರೆ ಅವನದು ಜ್ಞಾನ ಚಕ್ಷು, ಯಾಕಂದ್ರೆ ಅವನು ಶಿಕ್ಷಣ ಪಡ್ಕೊಂಡಿರ್ತಾನೆ ಈ ಫೀಲ್ಡಲ್ಲಿ ಅಲ್ಲ. ಸೊ ಅವನು ಅದನ್ನೇ ನೋಡ್ತಾ ಇರೋದು, ಅದೇ ಎಂಜಿನ್ನೇ ಅವನು ನೋಡ್ತಾ ಇರೋದು. ಆದರೆ ಅವನಿಗೆ ಗೊತ್ತಾಗ್ತಾ ಇದೆ ಏನಾಗ್ತಿದೆ, ಕಾರ್ಗೆ ರಿಪೇರಿ ಮಾಡಿ ಕಳಿಸ್ತಾನೆ ಅಲ್ವಾ? ಸೊ ಇದು ಡಿಫ್ರೆನ್ಸ್. ನಾವು ನೋಡ್ತೀವಿ, ಜ್ಞಾನ ಪಡ್ಕೊಂಡವರು ನೋಡ್ತಾ ಇದ್ದಾರೆ. ಆದರೆ ಜ್ಞಾನ ಪಡ್ಕೊಂಡವ್ರು ನೋಡಿದ್ರೆ ಅದನ್ನ ಜ್ಞಾನ ಚಕ್ಷು ಅಂತ ಕರಿತೀವಿ. ಸೊ ಅದರಿಂದ ಅವ್ರಿಗೆ ಅರ್ಥ ಆಗ್ತಾ ಇದೆ ಏನಾಗ್ತಾ ಇದೆ ಅಂತ ಅಲ್ವಾ? ನಾವು ಇಷ್ಟು ದಿನ ಜೀವನ ಮಾಡ್ತಾ ಬಂದಿದ್ದೀವಿ, ಆದರೆ ಯಾವ ಜ್ಞಾನ ಇಲ್ದಿರ. ಆದರೆ ಇವಾಗ ಭಗವದ್ಗೀತೆ ಓದಿ ಜ್ಞಾನ ಪಡ್ಕೊಂಡ್ಮೇಲೆ ನಮ್ಮ ಜೀವನ ಮಾಡೋ ಶೈಲಿ ಬದಲಾಗಿರುತ್ತೆ ಅಲ್ವಾ? ನಮ್ಮೆಲ್ರಿಗೂ ಅನಿಸ್ತಾ ಇರುತ್ತೆ, ಚಿಕ್ಕ ಚಿಕ್ಕ ಮಟ್ಟದಲ್ಲಿ ಅಟ್ಲೀಸ್ಟ್ ಬದಲಾಗುತ್ತೆ ಅಲ್ವಾ? ಸೊ ನಮ್ಗೆ ಇವಾಗ ಗೊತ್ತು ನಮ್ಮ ಜೀವನದ ಧ್ಯೇಯ ಏನಿದೆ, ಎದಕ್ಕೋಸ್ಕರ ನಾವು ಬದುಕಿರ್ಬೇಕು, ನೆಕ್ಸ್ಟ್ ಜನ್ಮ ಹೇಗೆ ತಪ್ಪು ಪಡ್ಕೋಬಾರ್ದು, ಮೋಕ್ಷ ಹೇಗೆ ಪಡ್ಕೋಬೇಕು ಎಲ್ಲ ನಮಗೆ ಗೊತ್ತಾಗ್ತಾ ಇದೆ ಅಲ್ಲ, ಜ್ಞಾನ ಚಕ್ಷು ಪಡ್ಕೊಳ್ಳೋ ಇರೋ ಕಾರಣ. ಸೊ ಇದೇ ಇಂಪಾರ್ಟೆಂಟ್, ಜ್ಞಾನ ಪಡ್ಕೊಳ್ಳೋ ರೀಸನ್ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್, ಯತಂತೋ ಯೋಗಿನಶ್ಚೈನಂ ಪಶ್ಯಂತಿ ಆತ್ಮನವಸ್ಥಿತಂ ಯತಂತೋ ಅಪಿ ಕೃತಾತ್ಮಾನೋ ನೈನಂ ಪಶ್ಯಂತ್ಯ ಚೇತಸ. ಅನುವಾದ: ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು ಪ್ರಯತ್ನ ಪಡುತ್ತಿರುವ ಆಧ್ಯಾತ್ಮಿಕವಾದಿಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ಕಾಣಬಲ್ಲರು. ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತು ಯಾರು ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯನ್ನು
ಪಡೆದಿಲ್ಲವೋ ಅವರು ಪ್ರಯತ್ನ ಪಟ್ಟರೂ ಏನಾಗುತ್ತಿದೆ ಎನ್ನುವುದು ಕಾಣಲಾರರು. ಧನ್ಯವಾದಗಳು ಮಾತಾಜಿ. ಹರಿ ಬೋಲ್. ಸೊ ನೋಡಿ, ಪ್ರಯತ್ನ ವೆರಿ ಇಂಪಾರ್ಟೆಂಟ್. ಆತ್ಮ ಸಾಕ್ಷಾತ್ಕಾರದಲ್ಲಿ ಪ್ರಯತ್ನ ಪಡೋದಿಲ್ಲ. ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆ ಇಲ್ಲದವನು ಎಷ್ಟು ಪ್ರಯತ್ನ ಪಟ್ಟರು ಅವನಿಗೆ ಜ್ಞಾನ ಬರಲ್ಲ, ಏನಾಗ್ತಿದೆ ಈ ಜೀವನದಲ್ಲಿ ಅಂತ ಅವನು ಕಾಣಲಾರ ಅಂತ ಕೃಷ್ಣ ಹೇಳ್ತಿದ್ದಾನೆ. ಗಾಮಾವಿಶ್ಯ ಚ ಭೂತಾನಿ ಧಾರಯಾನಿ ಅಹಂ ಓಜಸ ಪುಷ್ಣಾಮಿ ಚೌಷಧಿ ಸರ್ವ ಸಮೋ ಭೂತ್ವಾ ರಸಾತ್ಮಕಃ. ಅನುವಾದ: ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತವೆ. ನಾನು ಚಂದ್ರನಾಗುತ್ತೇನೆ ಮತ್ತು ಹಾಗೆ ಎಲ್ಲ ತರಕಾರಿಗಳಿಗೆ ಜೀವರಸವನ್ನು ನೀಡುತ್ತೇನೆ. ಧನ್ಯವಾದಗಳು ಗುರುಜಿ. ಹರೇ ಕೃಷ್ಣ ಪ್ರಭು. ಸೊ ಇಲ್ಲಿ ನೋಡಿ ಏನ್ ಹೇಳ್ತಿದ್ದಾನೆ ಕೃಷ್ಣ. ಲೋಕವನ್ನ ಇದನ್ನ ನಾವು 10th ಚಾಪ್ಟರ್ ಅಲ್ಲಿ ನೋಡಿದೀವಿ, 11ನೇ ಚಾಪ್ಟರ್ ಅಲ್ಲಿ ನೋಡಿದೀವಿ, 7ನೇ ಚಾಪ್ಟರ್ ಅಲ್ಲಿ ನೋಡಿದೀವಿ ಅಲ್ಲ. ಲೋಕವನ್ನು ಕೃಷ್ಣ ಹೇಗೆ ಪ್ರವೇಶ ಮಾಡ್ತಾನೆ ಮತ್ತು ಅವನ ಶಕ್ತಿಯಿಂದ ಈ ಲೋಕ ಹೇಗ್ ನಡೀತಿದೆ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾನೆ. ಕೃಷ್ಣ ಚಂದ್ರನಾಗುತ್ತಾನೆ ಹಾಗೂ ತರಕಾರಿಗಳಿಗೆ ಜೀವರಸವನ್ನು ನೀಡುತ್ತಾನೆ. ಸೈಂಟಿಸ್ಟ್ ಏನ್ ಹೇಳ್ತಾರೆ, ಸೂರ್ಯ ಬೆಳಕಿನಿಂದ ಫೋಟೋಸಿಂಥಸಿಸ್ ಪ್ಲಾಂಟ್ಸ್ ಎಲ್ಲ ಮಾಡುತ್ತೆ. ಗಿಡಗಳು ಸೂರ್ಯನ ಬೆಳಕನ್ನು ಉಪಯೋಗಿಸಿ ಅವರು ಹಣ್ಣು ಅಥವಾ ತರಕಾರಿನ ಇದೆಲ್ಲ ಗಿಡ ಕೊಡುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಕೃಷ್ಣ ಏನ್ ಹೇಳ್ತಿದ್ದಾನೆ, ತರ್ಕಕ್ಕೆ ಮೀರಿದ್ದು ಕೃಷ್ಣ ಹೇಳ್ತಾ ಇರೋ ಜ್ಞಾನ ನಮ್ಗೆ ಭಗವದ್ಗೀತೆಯಲ್ಲಿ ಅಲ್ವಾ. ಸೊ ಸೈಂಟಿಸ್ಟ್ ಇದ್ರ ಬಗ್ಗೆ ಈಗ ರಿಸರ್ಚ್ ಮಾಡಬೇಕು. ತರಕಾರಿಗಳಲ್ಲಿರೋ ಜೀವರಸ ಅಂದ್ರೆ ಟೇಸ್ಟ್ ಅಲ್ವಾ. ನಾವು ತರಕಾರಿ ತಿಂದ್ರೆ ಅದರಿಂದ ಟೇಸ್ಟ್ ಬರುತ್ತಲ್ಲ, ರುಚಿ. ಆ ರುಚಿ ಚಂದ್ರ ಕೊಡ್ತಿರೋದು. ನಾನೇ ಚಂದ್ರನಾಗಿ ಬಂದು ತರಕಾರಿಗಳಿಗೆ ಜೀವರಸ ನೀಡುತ್ತೇನೆ ಅಂತ ಕೃಷ್ಣ ಹೇಳ್ತಿದ್ದಾನೆ ಅಲ್ವಾ. ಸೊ ನಾವು ಪ್ರತಿ ಕ್ಷಣ ತರಕಾರಿ ತಿಂದು ಅದ್ರಲ್ಲಿ ನಮ್ಗೆ ಏನಾದ್ರೂ ಟೇಸ್ಟ್ ಬಂದ್ರೆ, ರುಚಿ ಬಂದ್ರೆ ನಾವ್ ಯಾರನ್ನ ನೆನ್ಸ್ಕೋಬೇಕು? ಕೃಷ್ಣನ್ನ. ಯಾಕಂದ್ರೆ ಕೃಷ್ಣನೇ ನಮ್ಗೆ ಆ ರಸ ನೀಡಿರೋದು ಚಂದ್ರನ ರೂಪದಲ್ಲಿ. ಈಗ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ನಮ್ ಡೇ ಟು ಡೇ ಜೀವನದಲ್ಲಿ ನೆನ್ಸ್ಕೋಬೇಕು ಇದನ್ನ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಮ್ಯನ್ನಂ ಚತುರ್ವಿಧಂ. ಎಲ್ಲ ಜೀವಿಗಳ ದೇಹದಲ್ಲಿ ಜಠರಾಗ್ನಿ ನಾನು. ಜೀರ್ಣ ಮಾಡುತ್ತೆ. ಓದಿ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಲ್ಲ ಜೀವಿಗಳ ದೇಹಗಳಲ್ಲಿ ಜಠರಾಗ್ನಿ ನಾನು. ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ ನಾನು 4 ವಿಧವಾದ ಆಹಾರಗಳನ್ನು ಜೀರ್ಣ ಮಾಡುತ್ತೇನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ನಾವು ನೋಡಿ ಇಲ್ಲಿ ನಾನು ಆಗ್ಲೇ ಹೇಳಿದ್ದೆ ಒಂದು ಚಾಪ್ಟರ್ ಅಲ್ಲಿ, ನಾವು ಯಾಕೆ ಏನೋ ಗರ್ವ ಪಡಬಾರ್ದು, ಯಾಕೆ ಅಹಂಕಾರ ಇಟ್ಕೋಬಾರ್ದು ಅಂತ. ತಿಂದಿರೋದನ್ನ ಜೀರ್ಣ ಮಾಡೋಕ್ಕೂ ಕೃಷ್ಣನೇ ಬರಬೇಕು ಅಂತ ನಾನು ಹೇಳಿದ್ದೆ ಅಲ್ವಾ. ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ಕೊಡ್ತಾನೆ ನಮಗೆ. ಜಠರಗ್ನಿ ಅಂದ್ರೆ ಹೊಟ್ಟೆಯಲ್ಲಿ ಆಸಿಡ್ ಕಂಟೆಂಟ್ ಆಗಿ ಬಂದು ನಾವು ತಿಂದಿರೋ ಅನ್ನನ ಪಚನ ಮಾಡೋದು ಅಂದ್ರೆ ಜೀರ್ಣ ಮಾಡೋದು ಕೃಷ್ಣ, ಬೇರೆ ಯಾರೂ ಅಲ್ಲ ಅಲ್ಲ. ಸೊ ನಾವು ಬರೀ ತಿಂತೀವಿ, ತಿಂದು ಹೊಟ್ಟೆಗೆ ಅನ್ನ ಹಾಕೋತೀವಿ, ಆದ್ರೆ ಅನ್ನನ ಪಚನ ಮಾಡಕ್ಕೆ ವಾಪಸ್ ಕೃಷ್ಣನೇ ಬರಬೇಕು ಜಠರಗ್ನಿಯಾಗಿ ಅಲ್ವಾ. ಪಚನ ಮಾಡಕ್ಕೆ, ಪಚನ ಕ್ರಿಯೆ ಮಾಡಕ್ಕೆ ಅಲ್ವಾ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಕೃಷ್ಣ ಇಲ್ದಿರ ಏನೂ ನಡೆಯಲ್ಲ. ನಾವು ತಿನ್ನೋ ಅನ್ನಕ್ಕೆ ರುಚಿ ಕೊಡೋದು ಕೃಷ್ಣ, ತಿಂದ ಮೇಲೆ ಅದನ್ನ ಜೀರ್ಣ ಮಾಡೋದು ಕೃಷ್ಣ. ಕೃಷ್ಣ ಇಲ್ಲದೆ ನಮ್ಮ ಬದುಕಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ದಿನಚರಿಯಲ್ಲಿ ಅಲ್ವಾ. ಬರೀ ವಾಪಸ್ ಇದನ್ನೆಲ್ಲ ಕಲ್ತ್ಬಿಟ್ಟು ನಾವು ವಾಪಸ್ ನನಗೇನು ಬೇಕೋ ಅದು ಆಗ್ತಾ ಇಲ್ಲ, ಕೋಪ ಬರ್ತಿದೆ ನನಗೆ, ನನ್ನ ಮಾತು ಎಲ್ಲರೂ ಕೇಳಬೇಕು, ಈ ಥರ ಮತ್ತೆ ನಾವು ವಾಪಸ್ ನಮ್ಮ ಓಲ್ಡ್ ಲೈಫ್ ಸ್ಟೈಲಿಗೆ ಹೋದರೆ ನಾವು ಕಲ್ತಿರೋದಕ್ಕೇನು ಪ್ರಯೋಜನ ಆಯ್ತು ಹಾಗಿದ್ರೆ ಅಲ್ವಾ. ಸೊ ಈ ಶರಣಾಗತಿ ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಈ 18 days ಕೋರ್ಸಿಂದ ಸ್ಟಾರ್ಟ್ ಆಗಬೇಕು. ಆವಾಗ ನಾವು ಡೆಫಿನೆಟ್ಲಿ ಶರಣಾಗಿ ಈ ಜನ್ಮದಲ್ಲೇ, ಈ ಜನ್ಮ ಮುಗಿದ ತಕ್ಷಣ ವಾಪಸ್ ಮೋಕ್ಷ ಪಡ್ಕೋಬಹುದು. ಓಕೆ. ಸೊ ಇದು ಶರಣಾಗತಿ ಬರೋದು ಬರೀ ಜಪ ಮಾಡೋದ್ರಿಂದ ಮಾತ್ರ. ಜ್ಞಾನ, ಭಗವದ್ಗೀತೆ ಹೋಗಿ ನಾವು ಜ್ಞಾನ ಪಡ್ಕೋತೀವಿ ಅಲ್ವಾ. ಭಕ್ತಿ ಯೋಗ ಹೇಗ್ ಮಾಡ್ಬೇಕು, ಭಕ್ತಿ ಅಂದ್ರೆ ಏನು ಎಲ್ಲ ಕೃಷ್ಣ ಹೇಳಿದಾನೆ ಭಕ್ತಿ ಯೋಗದಲ್ಲಿ, ಜ್ಞಾನ ಯೋಗದಲ್ಲಿ. ಸೊ ಈ ಜ್ಞಾನವನ್ನ ಪಡ್ಕೋತೀವಿ. ಈ ಜ್ಞಾನನ ನಾನು ಇನ್ ರಿಯಲ್ ಲೈಫಲ್ಲಿ ಅಳವಡಿಸ್ಬೇಕು ಅಂದ್ರೆ, ನಮ್ಮ ಜೀವನದಲ್ಲಿ ಅಳವಡಿಸ್ಬೇಕು ಅಂದ್ರೆ ಅದಕ್ಕೆ ಹರೇ ಕೃಷ್ಣ ಮಹಾಮಂತ್ರ ಜಪ ತುಂಬಾ ಇಂಪಾರ್ಟೆಂಟ್.
ಜಪ ಮಾಡಿದಾಗ ಈ ಜ್ಞಾನನ ಅಳವಡಿಸೋ ಶಕ್ತಿ ಕೃಷ್ಣ ನಮಗೆ ಕೊಡ್ತಾ ಹೋಗ್ತಾನೆ. ಇಲ್ಲ ಅಂದ್ರೆ ನಾವು ಬರೀ ಜ್ಞಾನಿಗಳಾಗ್ತೀವಿ ಅಷ್ಟೇ, ಓದ್ಕೊಂಡು ತಿಳ್ಕೊಂಡು ಅದನ್ನ ಅಳವಡಿಸದೆ ಬರೀ ತಿಳ್ಕೊಂಡು ಕೂತಿರ್ತೀವಿ. ಅದಕ್ಕೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬೇಕು, ಅದೇ ನಮಗೆ ಬಲ. ನೆಕ್ಸ್ಟ್, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಮಪೋಹನಂ ಚ ವೇದೇಶ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದ್ಯೇವ ಚಾಹಂ. ಇಲ್ಲಿ ನೋಡಿ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ, ಕೃಷ್ಣ ಎಲ್ಲಾ ದೇಹಗಳಲ್ಲಿರ್ತಾನೆ, ಎಲ್ಲಾ ಜೀವರಾಶಿಗಳಲ್ಲಿರ್ತಾನೆ, ಆದರೆ ಹೃದಯದಲ್ಲಿರ್ತಾನೆ ಅಲ್ವಾ. ಇಲ್ಲಿ ನಾವು ನೋಡ್ಬೋದು, ಹೃದಯದಲ್ಲಿ ಕೂತಿರ್ತಾನೆ ಕೃಷ್ಣ. ಮತ್ತ ಸ್ಮೃತಿರ್ ಜ್ಞಾನಂ ಅಪೋಹನಂ ಚ, ಜ್ಞಾನ ಸ್ಮೃತಿ ಅಂದ್ರೆ ನೆನಪು ಮತ್ತೆ ಮರಿವು ಅಲ್ವಾ, ಮರ್ತು ಹೋಗ್ತೀವಲ್ವ, ಆ ಥರ ಮರುವು ಎಲ್ಲಾನು ನಮಗೆ ಕೃಷ್ಣನೇ ಕೊಡೋದು. ನಾವೇನ ಮರ್ತ್ವಿ ಅಂದ್ರೆ ಅದಕ್ಕೆ ಕೃಷ್ಣ ಕಾರಣ. ನಾವು ಈ ಶ್ಲೋಕದಲ್ಲಿ ಅರ್ಥ ಮಾಡ್ಕೋತೀವಿ ಅಲ್ವಾ. ನಾವೇನ ಮರ್ತೋಗಿದ್ದೀವಿ ಅಂದ್ರೆ ಕೃಷ್ಣ ನಮ್ಗೆ ಮರಿವು ಕೊಟ್ಟಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಹೇಳ್ತಿದ್ದಾನೆ ಕೃಷ್ಣ, ಮರಿವು ಕೊಡೋದು ನಾನು ಅಲ್ವಾ. ಮತ್ತ ಸ್ಮೃತಿರ್ ಜ್ಞಾನಂ ಅಪೋಹನಂಚ, ಜ್ಞಾನ ಕೊಡೋನು ನಾನು. ನಮ್ಗೇನಾದ್ರೂ ಸ್ಮರಣೆಗೆ ಬಂತ, ನೆನಪಿಗೆ ಬಂತ, ಆ ನೆನಪು ಕೊಟ್ಟಿರೋನು ಕೃಷ್ಣ ಅಲ್ವಾ. ವೇದೇಷ್ಟೇ ಸರ್ವೈರಹಮೇವ ವೇದ್ಯ, ವೇದಗಳ ಕೆಲವರೆಲ್ಲ ವೇದಾಭ್ಯಾಸ ಮಾಡ್ತಾರೆ, ವೇದ ಪಾಠಶಾಲೆಗಳಿಗೆ ಹೋಗಿ. ಇಲ್ಲಿ ಕೃಷ್ಣ ಏನ್ ಹೇಳ್ತಿದ್ದಾನೆ, ವೇದಾಭ್ಯಾಸ ವೇದಾಭ್ಯಾಸ ಮಾಡೋ ಗುರಿ ನಾನು. ವೇದಗಳನ್ನೆಲ್ಲ ಅಭ್ಯಾಸ ಮಾಡಿದ್ಮೇಲೆ ನಾವು ಕೃಷ್ಣನ್ ಪ್ರಾಪ್ತಿ ಮಾಡ್ಕೋಬೇಕು. ಮಾಡ್ಕೊಂಡಿಲ್ಲ, ನಾವು ಭಕ್ತರಾಗಿಲ್ಲ ಕೃಷ್ಣನ್ಗೆ ಅಂದ್ರೆ ವೇದಾಭ್ಯಾಸ ವೇಸ್ಟ್ ನಾವು ಮಾಡಿರೋದು ಅಂತ ಹೇಳಿ ಕೃಷ್ಣ ಹೇಳ್ತಿದ್ದಾನೆ. ವೇದಾಂತ ಕೃದ್ವೇದ ವಿದ್ ಏವ ಚಾಹಂ, ನನ್ನಿಂದನೇ ವೇದಗಳು ಬಂದಿರೋದು, ವೇದಗಳು ಹೇಳೋದು ನನ್ನ ಬಗ್ಗೆ, ವೇದದ ಗುರಿ ನಾನು ಅಂತ ಕೃಷ್ಣ ಇಲ್ಲಿ ಹೇಳ್ತಿದ್ದಾನೆ ಅಲ್ಲ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, ಈ ಚಾಪ್ಟರ್ ತುಂಬಾ ಚಿಕ್ಕದು. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರ ಸರ್ವಾಣಿ ಭೂತಾನಿ ಕೂಟೋಸ್ತೋಕ್ಷರ ಉಚ್ಯತೆ. ಅನುವಾದ, ಉತ್ತಮ ಪುರುಷನು, ಅನುವಾದ ಬಂದಿಲ್ಲ ಮಾತಾಜಿ ಇದ್ರಲ್ಲಿ. ಇಲ್ಲಿದೆ ನೋಡಿ, ಉತ್ತಮ ಪುರುಷ, ಹಾ ಇಲ್ಲೇ ಇದೆ. ಉತ್ತಮ ಪುರುಷನು ತು ಹನ್ಯಃ ಪುರುಷತ್ಯತಿ ಉದಾಹೃತ ಅನುವಾದ ಇಲ್ಲ, ಒಂದ್ ನಿಮಿಷ. ಲೋಕೋತ್ರಯಂ. ಇಲ್ಲಿದೆ ನೋಡಿ, ಪಕ್ಕದಲ್ಲಿದೆ ನೋಡಿ. ಪುರುಷರಲ್ಲಿ 2 ವರ್ಗಗಳು, ರಕ್ಷಕರು ಮತ್ತು ಅರಕ್ಷಕರು. ಈ ಐಹಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಕ್ಷರ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಅಕ್ಷರ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕ. ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತಿ ಉದಾರತಃ ಯೋ ಲೋಕೋತ್ರಯಮಾವಿಶ್ಯ ಬಿಭರ್ತಿ ಅವ್ಯಯ ಈಶ್ವರ. ಅನುವಾದ, ಇವರಿಬ್ಬರಲ್ಲದೆ ಅತ್ಯುತ್ತಮವಾದ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಸ್ವತಃ ಅವಿನಾಶಿ. ಅವನು 3 ಜಗತ್ತುಗಳನ್ನು ಪ್ರವೇಶಿಸಿದ್ದಾನೆ ಮತ್ತು ಅವುಗಳನ್ನು ಪಾಲಿಸುತ್ತಿದ್ದಾನೆ. ಹರೇ ಕೃಷ್ಣ ಮಾತಾಜಿ. ನಾವಿಲ್ಲಿ ಏನ್ ಅರ್ಥ ಮಾಡ್ಕೋಬೇಕು, ಪುರುಷರಲ್ಲಿ 2 ವರ್ಗಗಳಿದ್ದಾರೆ, ಕ್ಷರ ಮತ್ತು ಅಕ್ಷರ. ಕ್ಷರ ಅಂದ್ರೆ ನಾವು ಭೌತಿಕ ಆಸೆಗೆ ಸಿಲುಕಿ ಮಾಯಾಲೋಕಕ್ಕೆ ಬರ್ತೀವಲ್ಲ, ನಾವೆಲ್ಲರೂ ಕ್ಷರರು ಅಂತ ಅರ್ಥ ಮಾಡ್ಕೋಬೇಕು. ಅಕ್ಷರ ಅಂದ್ರೆ ಆಧ್ಯಾತ್ಮಿಕ ಲೋಕದಲ್ಲೂ ಇನ್ನ ಜನ ಇದ್ದಾರೆ. ಭೌತಿಕ ಲೋಕಕ್ಕೆ ಬರೀ ಏನೋ 20% 30% ಅಷ್ಟೇ ಬಂದಿರೋದು. ಈ ಭೂಮಿಯಲ್ಲಿ ನಾವು ನೋಡ್ತಾ ಇದೀವಲ್ಲ, ಭೌತಿಕ ಲೋಕದಲ್ಲಿ ಬ್ರಹ್ಮ ಲೋಕದಿಂದ ಪಾತಾಳ ಲೋಕದವರೆಗೂ ಇರೋ ಜನಸಂಖ್ಯೆ ಬರೀ 30% ಏನೋ ಅಷ್ಟೇ. ಆಧ್ಯಾತ್ಮಿಕ ಲೋಕದಲ್ಲಿ ಇನ್ನ 80% ಜನಸಂಖ್ಯೆ ಇದೆ. ಅವರೆಲ್ಲ ಅಕ್ಷರರು ಅಂತ ಕರಿತೀವಿ, ಯಾಕಂದ್ರೆ ಅವ್ರಿನ್ನ ಯಾವ ಆಸೆಗಳಿಗೂ ಸಿಲುಕದಿರಾ ಅಲ್ಲೇ ಇದ್ದು ಕೃಷ್ಣ ಸೇವೆ ಮಾಡ್ತಾ ಇದ್ದಾರೆ ಅಲ್ಲ, ಸೊ ಅವ್ರನ್ನ ಅಕ್ಷರರು ಅಂತ ಕರಿತೀವಿ. ಆದ್ರೆ ಕೃಷ್ಣ ಏನ್ ಹೇಳ್ತಾನೆ, ಎಲ್ಲಾ ಅಕ್ಷರರಲ್ಲಿ ಅತ್ಯುತ್ತಮ ಅಕ್ಷರ ಕೃಷ್ಣ ಅಲ್ವಾ, ಅತ್ಯುತ್ತಮ ಅಕ್ಷರ. ಅದಕ್ಕೆ ಅವನು ಎಲ್ಲಾ ಪುರುಷರಲ್ಲಿ ಪುರುಷೋತ್ತಮ ಅಂತ ಕರಿತೀವಿ ಅವ್ರನ್ನ. ಇದನ್ನ ಕೃಷ್ಣ ಹೇಳ್ತಾ ಇದ್ದಾನೆ ಅಲ್ವಾ. ನೆಕ್ಸ್ಟ್, ಯಸ್ಮಾತ್ ಕ್ಷರಂ ಅತೀತೋ ಅಯಂ ಅಕ್ಷರಾದಪಿ ಚೋತ್ತಮ ಅಥೋ ಅಸ್ಮಿ ಲೋಕೆ ವೇದೇ ಚ ಪ್ರತಿತಾ ಪುರುಷೋತ್ತಮ. ಅನುವಾದ, ನಾನು ಕ್ಷರ ಮತ್ತು ಅಕ್ಷರಗಳಿಗೆ ಅತೀತನು ಮತ್ತು ಅತ್ಯುತ್ತಮನು. ಆದುದರಿಂದ ಪ್ರಪಂಚವು, ವೇದಗಳು ಪುರುಷೋತ್ತಮನೆಂದು ನನ್ನನ್ನು ಪ್ರಾರ್ಥನೆ ಮಾಡುತ್ತವೆ. ನಮಸ್ಕಾರ ಗುರುಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು. ಸೊ ಇಲ್ಲಿ ನೋಡಿ, ಎಲ್ಲಾ ಕ್ಷರ ಮತ್ತು ಅಕ್ಷರಗಳಿಗೆ ಅತೀತನಾಗಿರೋನು ಕೃಷ್ಣ. ಇಲ್ಲಿ ನಾವು ನೋಡ್ತೀವಿ ಅಲ್ವಾ. ಕೃಷ್ಣ ಬಾಯಲ್ಲಿ ಇಡೀ ಲೋಕ ಕಾಣಿಸ್ತಂತೆ ಯಶೋಧ ಮಾತೆಗೆ ಅಲ್ವಾ. ಸೊ ಅವನು ಅಷ್ಟು ಅತೀತ, ಅವನು ಅತ್ಯುತ್ತಮ. ಕೃಷ್ಣ ಅತ್ಯುತ್ತಮ ಅಂತ ನಾವು
ನೋಡ್ಬೋದು. ಇಲ್ಲಿ ನೋಡಿ ಬ್ರಹ್ಮ ವಿಮೋಹನ್ ಲೀಲೆಯಲ್ಲಿ ಏನಾಗ್ತಾ ಇದೆ, ಕೃಷ್ಣನ ಆ ಆ ಅಕ್ಷರ ಅತೀತ ರೂಪವನ್ನ ನಾವು ಅರ್ಥ ಮಾಡ್ಕೋತೀವಿ. ಸೊ ಬ್ರಹ್ಮ ಒಂದ್ಸರ್ತಿ ಕೃಷ್ಣ ಗೋಲೋಕದಲ್ಲಿ ವೃಂದಾವನದಲ್ಲಿ ದನಗಳನ್ನ ಹಸುಗಳನ್ನ ಎಲ್ಲ ಮೇಯ್ಸಕ್ ಕರ್ಕೊಂಡು ಹೋಗ್ತಾ ಇದ್ದ. ಆವಾಗ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಊಟ ಮಾಡಕ್ಕೆ ಕೂತಿದ್ರು ಆಯ್ತಾ, ಎಲ್ಲರೂ ಗ್ರೂಪ್ ರೌಂಡಾಗಿ ಕೂತಿದ್ರು. ಅಲ್ಲಿ ಎಲ್ಲರೂ ಊಟ ಮಾಡಿದ್ರು. ಆಮೇಲೆ ಬ್ರಹ್ಮ ಮೇಲಿಂದ ನೋಡ್ತಾ ಇದ್ದ, ಬ್ರಹ್ಮಲೋಕದಿಂದ, ಸತ್ಯಲೋಕದಿಂದ. ನೋಡಿ ಇವನು ಕೃಷ್ಣನ, ಇವನ ದೇವ್ರ, ಇವನ್ ದೇವ್ರ ತರನ ಕಾಣಿಸ್ತಿಲ್ವಲ್ಲ, ಏನ್ ಚಿಕ್ಕ ಹುಡುಗ ಇವನು, ಇವನ್ ದೇವ್ರಲ್ಲ. ಎಲ್ಲರೂ ಸುಮ್ನೆ ಇವ್ರನ್ನ ದೇವ್ರು ಅಂತ ಅನ್ಕೋತಾ ಇದ್ದಾರೆ. ನಾನು ಟೆಸ್ಟ್ ಮಾಡ್ತೀನಿ ಇವ್ನು ನಿಜವಾಗ್ಲೂ ದೇವ್ರ ಅಂತ ಹೇಳಿ ಏನ್ ಮಾಡ್ದ ಅವನು, ಬ್ರಹ್ಮ ಕೆಳಗ್ ಬಂದು ಎಲ್ಲಾ ಗೋಪಬಾಲರ್ನ ಇರ್ತಾನಲ್ಲ, ಕೃಷ್ಣನ ಫ್ರೆಂಡ್ಸ್ ಏನ್ ಕೂತಿದ್ರು ಅವ್ರನ್ನೆಲ್ಲ ಕಿಡ್ನಾಪ್ ಮಾಡ್ದ. ಎಲ್ಲಾ ಹಸುಗಳನ್ನ ಎಲ್ಲಾ ದನಗಳನ್ನ ಕಿಡ್ನಾಪ್ ಮಾಡಿ ತಗೊಂಡ್ ಹೋಗಿ ಅವನ ಲೋಕದಲ್ಲಿ ಇಟ್ಕೊಂಡ, ಬ್ರಹ್ಮಲೋಕ ಅಂದ್ರೆ ಸತ್ಯಲೋಕದಲ್ಲಿ ಇಟ್ಕೊಂಡ ಆಯ್ತಾ. ಸೊ ಸತ್ಯಲೋಕದಲ್ಲಿ ಇಟ್ಟು ಇವನು ವಾಪಸ್ ಏನಾಗ್ತಿದೆ ಇಲ್ಲಿ, ಸೊ ಸತ್ಯಲೋಕದಲ್ಲಿ ಇಡಕ್ ಹೋಗಿದ್ನಲ್ಲ, ಸೊ ಕಿಡ್ನಾಪ್ ಆದಾಗ ಎಲ್ಲರೂ ತಗೊಂಡ್ ಹೋಗಿ ಅಲ್ಲಿ ಇಟ್ಟ. ಅವಾಗ ಕೃಷ್ಣ ಇಲ್ಲಿ ನೋಡ್ತಾ ಇದ್ದ, ಎಲ್ಲಿ ನನ್ನ ಫ್ರೆಂಡ್ಸ್ ಯಾರು ಕಾಣಿಸ್ತಾ ಇಲ್ವಲ್ಲ, ನನ್ನ ಹಸುಗಳು ಯಾರು ಕಾಣಿಸ್ತಾ ಇಲ್ಲ, ಎಲ್ಲೋಯ್ತು ಅಂತ ಎಲ್ಲಾರ್ನೂ ಹುಡುಕಕ್ ಹೋದ, ಎಲ್ಲಾ ಕಡೆ ಹುಡುಕ್ತಾ ಇದ್ದ. ಆದ್ರೆ ಎಲ್ಲೂ ಸಿಗ್ಲಿಲ್ಲ. ಕೃಷ್ಣ ತುಂಬಾ ಬೇಸರ ಮಾಡ್ಕೊಂಡು ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟ, ನನ್ಗೆ ಸಿಗ್ತಾ ಇಲ್ವಲ್ಲ ಅಂತ. ಅವಾಗ ಬ್ರಹ್ಮ ಅಲ್ಲಿ ಕಿಡ್ನಾಪ್ ಮಾಡಿದ್ಮೇಲೆ ಒಂದು ಕ್ಷಣ ಆಗಿತ್ತಷ್ಟೇ, ಅವನ್ನೆಲ್ಲ ಕರ್ಕೊಂಡು ಅವನು ಕಿಡ್ನಾಪ್ ಮಾಡಿ ಇನ್ನೇನು ಅಲ್ಲೇ ಕುತ್ಕೋಬೇಕು ಅನ್ನೋವಾಗ ಬ್ರಹ್ಮ ಯೋಚನೆ ಮಾಡ್ದ, ವಾಪಸ್ ಹೋಗಿ ನೋಡೋಣ ಭೂಲೋಕದಲ್ಲಿ ಏನಾಗ್ತಿದೆ, ವೃಂದಾವನದಲ್ಲಿ ಆ ಚಿಕ್ಕ ಮಗು, ಎಲ್ಲರೂ ದೇವ್ರು ಅಂತಿದಾರಲ್ಲ, ಆ ಚಿಕ್ಕ ಮಗು ಏನ್ ಮಾಡ್ತಾ ಇದೆ ನೋಡೋಣ ಅಂತ ಹೇಳಿ ಒಂದು ಕ್ಷಣ ಅಲ್ಲಿ ಹೋಗಿ ಮತ್ತೆ ವಾಪಸ್ ಭೂಲೋಕಕ್ಕೆ ಬಂದ ಆಯ್ತಾ. ಸೊ ಅವಾಗ ಕೃಷ್ಣ ಅಳ್ಕೊಂಡ್ ಕೂತಿರೋದ್ನ ನೋಡ್ದ. ಅವಾಗ ಬ್ರಹ್ಮ ನಕ್ಕ, ಓ ಕೃಷ್ಣ ಅಳ್ತಾ ಇದ್ದಾನೆ, ಇವನ್ ದೇವ್ರಲ್ಲ ಹಾಗಿದ್ರೆ ಅಂತ. ಆಮೇಲೆ ಇನ್ನೊಂದೇನಾಯ್ತು, ಬ್ರಹ್ಮ ಬಂದಿರೋದ್ನ ನೋಡಿ ಕೃಷ್ಣ 1000 ಕೃಷ್ಣಗಳಾಗಿ ಎಕ್ಸ್ಪ್ಯಾಂಡ್ ಆದ. ಒಂದು ಕೃಷ್ಣ 1000 ಕೃಷ್ಣಗಳಾದ. ಆ 1000 ಕೃಷ್ಣಗಳೇನಾಯ್ತು, ಹಸುಗಳಾದ್ವು, ಕರುಗಳಾದ್ವು, ದನಗಳಾದ್ವು, ಆಮೇಲೆ ಅವನ ಗೋಪಬಾಲ ಫ್ರೆಂಡ್ಸ್ ಆದ್ರು ಅಲ್ವಾ. ಸೊ ಆ ಕೃಷ್ಣ, ಒಂದು ಕೃಷ್ಣ ಏನಿದೆ ಹಲವಾರು ರೂಪಕ್ಕೆ ಎಕ್ಸ್ಪ್ಯಾಂಡ್ ಆಗಿ ವಿಸ್ತಾರ ಆಗಿ ಆ ಕೃಷ್ಣ ರೂಪಗಳ ವಿಸ್ತಾರ ಏನಿದೆ ಅದು ಅವರ ಫ್ರೆಂಡ್ಸು, ಅವರ ಕೌಸ್ ಆಗಿರ್ಬೋದು, ಆ ಕರುಗಳಾಗಿರ್ಬೋದು, ಆ ರೂಪಗಳೆಲ್ಲ ತಾಳ್ತಾ ಬಂತು. ಬ್ರಹ್ಮ ಇದನ್ನೆಲ್ಲ ನೋಡ್ತಿದ್ದಾನೆ, ಕಣ್ಮುಂದೆನೆ ಇದೆಲ್ಲ ಆಗ್ತಿದೆ. ಅವನಿಗೆ ಶಾಕ್ ಆಗ್ತಿದೆ, ಓ ಮೈ ಗಾಡ್ ನಾನು ಏನ್ ಮಾಡ್ತಾ ಇದ್ದೀನಿ. ಆಮೇಲೆ ಕೃಷ್ಣ ಬ್ರಹ್ಮನ್ ತೋರ್ಸಕ್ಕೋಸ್ಕರ ಆ ಗೋಪಬಾಲ, ಹಸು ಅವರೆಲ್ಲರನ್ನೂ ಈ ವಿಷ್ಣು ರೂಪ ತೋರಿಸ್ತಾನೆ. ಈ ಹಸು ಎಲ್ಲ ಬೇರೆ ಯಾರೋ ಅಲ್ಲ, ನಾನೇ, ನನ್ನ ವಿಷ್ಣು ರೂಪ ನೋಡು. ಯಾಕಂದ್ರೆ ಬ್ರಹ್ಮಂಗೆ ವಿಷ್ಣು ಮಾತ್ರ ಗೊತ್ತಿರೋದು. ಈ ಕೃಷ್ಣ 2 ಭುಜ, ನಾವು 11ನೇ ಚಾಪ್ಟರ್ ಅಲ್ಲಿ ನೋಡ್ತೀವಿ, ಈ 2 ಭುಜದ ಫಾರ್ಮ್ ಏನಿದೆ, ಕೃಷ್ಣನ ಶ್ಯಾಮಸುಂದರ ಫಾರ್ಮ್, ಇದು ಯಾರಿಗೂ ಗೊತ್ತಿಲ್ಲ. ಇದು ತುಂಬಾ ಕಾನ್ಫಿಡೆನ್ಷಿಯಲ್ ಫಾರ್ಮ್, ಇದು ರಹಸ್ಯಕರವಾದ ಅವತಾರ ಕೃಷ್ಣಂದು, ಅಂದ್ರೆ ರೂಪ ಅಲ್ವಾ. ಸೊ ಅವನಿಗೆ ವಿಷ್ಣು ಫಾರ್ಮ್ ಯಾವಾಗ ತೋರಿಸ್ತಾನೆ, ಈ ಹಸುಗಳೆಲ್ಲ ನಾನೇ ಅಂತ, ಈ ಕರುಗಳೆಲ್ಲ ನಾನೇ ಅಂತ, ಅವಾಗ ಬ್ರಹ್ಮ ಅಳಕ್ ಸ್ಟಾರ್ಟ್ ಮಾಡಿ ಕೃಷ್ಣನ ಹತ್ರ ಪಾದಕ್ಕೆ ಬಂದು ಶರಣಾಗಿ, ನಾನು ಮಾಡಿರೋ ತಪ್ಪಪ್ಪ, ದಯವಿಟ್ಟು ಕ್ಷಮಿಸ್ಬಿಡು ನನ್ನ ಅಂತ ಹೇಳಿ ತುಂಬಾ ದೊಡ್ಡ ಒಂದು ಪ್ರಾರ್ಥನೆಯನ್ನ ಮಾಡ್ತಾನೆ. ಭಾಗವತಮಲ್ಲಿ ಪ್ರಾರ್ಥನೆಗಳೆಲ್ಲ ಕೊಟ್ಟಿದ್ದಾರೆ ಅಲ್ವಾ. ಸೊ ಇದು ಕೃಷ್ಣನ ರೂಪ ಅಲ್ವಾ, ಇದು ಕೃಷ್ಣನ ರೂಪ. ಇದು ಕೃಷ್ಣ ಅತೀತ, ಎಲ್ಲರಿಗಿಂತೂ ಅತೀತ ಮತ್ತು ಅತ್ಯುತ್ತಮ. ಬ್ರಹ್ಮ, ಇಂದ್ರ, ಶಿವ ಎಲ್ಲರೂ ಕೃಷ್ಣಂಗೆ ಶರಣಾಗ್ತಾರೆ ಅಲ್ವಾ. ಇಲ್ಲಿ ನೋಡ್ತಾ ಇದ್ದೀವಿ, ಏನೇ ಕಷ್ಟ ಬಂದ್ರು ಇದು ಕ್ಷೀರದಕ ಓಷನ್, ಅಂದ್ರೆ ಕ್ಷೀರ್ ಸಾಗರ ಅಂತ ಹೇಳ್ತೀವಲ್ಲ, ಇಲ್ಲಿ ಕೃಷ್ಣ ನಮ್ಮ ವಿಷ್ಣುವಿನ ರೂಪದಲ್ಲಿ ಕೂತಿರ್ತಾನೆ. ಏನೇ ಕಷ್ಟ ಬಂದ್ರು ದೇವತೆಗಳೆಲ್ಲ ಬಂದು, ಇಲ್ಲಿ ನೋಡಿ ಶಿವ ಇದ್ದಾನೆ, ಇಂದ್ರ ಇದ್ದಾರೆ, ಎಲ್ಲಾ ದೇವತೆಗಳು ಇಲ್ಲಿ ಬಂದು ಕೃಷ್ಣಂಗೆ ಪ್ರಾರ್ಥನೆ ಮಾಡ್ತಾರೆ. ಅಪ್ಪ, ಈ ರಾಕ್ಷಸರಿಂದ ನಂಗೆ ತೊಂದರೆ ಆಗ್ತಾ ಇದೆ, ಈ ತರ ಪ್ರಾಬ್ಲಮ್ ಆಗ್ತಾ ಇದೆ, ದಯವಿಟ್ಟು ನನ್ಗೇನಾದ್ರೂ ದಾರಿ ತೋರಿಸು ಅಂತ ಅಲ್ವಾ. ಅವಾಗ ಕೃಷ್ಣ ಅಲ್ಲಿಂದನೇ ಬ್ರಹ್ಮನಿಗೆ ಹೇಳ್ತಾನೆ, ನಾನು ಈ ತರ ಮಾಡ್ತೀನಿ, ನಿಮ್ಗೆ ಸೊಲ್ಯೂಷನ್ ಕೊಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ ಅಂತ. ಬ್ರಹ್ಮ ಎಲ್ಲಾ ದೇವತೆಗಳಿಗೆ ವಾಪಸ್ ತಿಳಿಸ್ತಾನೆ, ಕೃಷ್ಣ ಈ ತರ ಮಾಡ್ತಾನೆ, ನಾವೇನು ಯೋಚನೆ ಮಾಡೋ ಹಾಗಿಲ್ಲ ಅಂತ ಅಲ್ವಾ. ಸೊ ಕೃಷ್ಣ ವಿಷ್ಣುವಿನ ರೂಪದಲ್ಲಿ ಎಲ್ಲಾನು ನೋಡ್ಕೊಂಡು ಹೋಗ್ತಾನೆ, ಮೇಂಟೈನರ್ ಅಂದ್ರೆ ಪಾಲಿಸ್ತಾನೆ ಇಡೀ ಪ್ರಪಂಚನ ಅಲ್ವಾ. ಆದ್ರೆ ವಿಷ್ಣುವಿನ ಮೂಲ ಬಂದು ಕೃಷ್ಣ. ನೆಕ್ಸ್ಟ್, ಯೋ ಮಾಮೇವಮ್ಮ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ
ಸರ್ವಭಾವೇನ ಭಾರತ. ಅನುವಾದ. ಭರತ ವಂಶದವನಾದ ಅರ್ಜುನನೇ, ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮ ಪುರುಷನೆಂದು ತಿಳಿಯುತ್ತಾನೋ ಅವನು ಎಲ್ಲವನ್ನೂ ತಿಳಿದವನು. ಆದ್ದರಿಂದ ಆತನು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಧನ್ಯವಾದಗಳು ಗುರುಜಿ. ಹರೇ ಕೃಷ್ಣ ಪ್ರಭು, ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿ ನಾವೇನು ಏನ್ ಕಲಿತೀವಿ? ಕೃಷ್ಣ ಏನ್ ಹೇಳ್ತಿದ್ದಾನೆ? ದೇವೋತ್ತಮ ಪರಮ ಪುರುಷ ಅಂದ್ರೆ ಕೃಷ್ಣನ್ ನಾವು ಯಾವಾಗ ತಿಳ್ಕೊತೀವಿ, ಎಲ್ಲಾನು ತಿಳ್ಕೊಂಡ್ ಹಾಗೆ ಅಂತ ಇಲ್ಲಿ ಹೇಳ್ತಿದ್ದಾನೆ. ಅವನು ಎಲ್ಲವನ್ನೂ ತಿಳಿದವನು. ಕೃಷ್ಣನ ನಾವು ಯಾವಾಗ ತಿಳ್ಕೊತೀವಿ, ಅವಾಗ ನಾವು ಎಲ್ಲವನ್ನೂ ತಿಳಿದವರಾಗ್ತೀವಿ ಅಲ್ವಾ? ಆದ್ದರಿಂದ ಆತನು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾನೆ. ಕೃಷ್ಣ ಒಬ್ಬನೇ ಶಾಶ್ವತ, ಇನ್ನ ಎಲ್ಲಾ ಏನೋ ಜಸ್ಟ್ ತಾತ್ಕಾಲಿಕ ಅಂತ ನಮ್ಗೆ ಯಾವಾಗ ಗೊತ್ತಾಗತ್ತೆ? ಕೃಷ್ಣ ಒಬ್ನೇ ಆದಿ, ಕೃಷ್ಣ ಒಬ್ನೇ ಅಂತ್ಯ, ಕೃಷ್ಣನಿಗೆ ಆದಿ ಇಲ್ಲ, ಅನಾದಿರಾದಿರ್ ಗೋವಿಂದ, ರೈಟ್? ಸೊ ಇದನ್ನೆಲ್ಲ ನಾವ್ ಯಾವಾಗ ಅರ್ಥ ಮಾಡ್ಕೋತೀವಿ, ಆಟೋಮ್ಯಾಟಿಕ್ ಆಗಿ ನಾವು ಶರಣಾಗೇ ಆಗ್ತೀವಿ. ಯಾರು ಶರಣಾಗಲ್ಲ? ಇವಾಗ ಯಾರಾದ್ರೂ ದೊಡ್ಡ ಪರ್ಸನ್ ಬಂದ್ರೆ ಈ ಲೋಕದಲ್ಲಿ ನಾವು ಡೆಫಿನೆಟ್ಲಿ ರೆಸ್ಪೆಕ್ಟ್ ಮಾಡ್ತೀವಲ್ಲ. ಪ್ರೈಮ್ ಮಿನಿಸ್ಟರ್ ಬಂದ್ರೆ, ಓ ಇವ್ರು ದೊಡ್ಡ ಪ್ರೈಮ್ ಮಿನಿಸ್ಟರ್, ದೊಡ್ಡೋರು ಇವರು ಅಂತ ಹೇಳಿ ಎಲ್ಲರೂ ರೆಸ್ಪೆಕ್ಟ್ ಮಾಡ್ತೀವಿ. ಅಂಥದ್ರಲ್ಲಿ ಕೃಷ್ಣ ಈ ಜಗತ್ತಿಗೆನೆ ಜಗತ್ನಾಗ ನಿರ್ಮಾಣ ಮಾಡಿರೋನು ಅಲ್ವಾ? ಅವನ ಬಗ್ಗೆ ನಾವು ಡೆಫಿನೆಟ್ಲಿ ತಿಳ್ಕೊಂಡಾಗ ಶರಣಾಗೇ ಆಗ್ತೀವಿ. ಇಲ್ಲಿ ಒಂದು ಎಕ್ಸಾಂಪಲ್, ಇಲ್ಲಿ ಏನ್ ನಡೀತಿದೆ ಯಾರಾದ್ರೂ ಹೇಳ್ತೀರಾ? ಇವ್ರು ಯಾರು, ಇಲ್ಲಿ ಏನ್ ನಡೀತಿದೆ? ಈ ಚಿತ್ರದಲ್ಲಿ ಏನ್ ನಡೀತಿದೆ ಯಾರಿಗಾದ್ರೂ ಗೊತ್ತಿದ್ಯಾ? ಎನಿ ಗೆಸ್ಸಸ್? ಇವ್ರು ಯಾರು? ಇಲ್ಲಿ ಮರದ ಕೆಳಗೆ ಕೂತಿರೋರು ಯಾರು? ಶಿವ ಮಾತಾಜಿ. ಶಿವ. ಏನ್ ಮಾಡ್ತಾ ಇದ್ದಾನೆ ಶಿವ? ತಪಸ್ ಮಾಡ್ತಾ ಇದ್ದಾರೆ. ಇಲ್ಲ. ಇಲ್ಲ, ಹೇಳಿ ಮಾತಾಜಿ ನೀವೇ. ಸೊ ಶಿವ ಅವರ ಕೈಲಾಸ ವಾಸಿಗಳ ಜೊತೆ ಕೂತ್ಕೊಂಡು ದಿನಾ ಶಿವ ಮಾಡೋದು ಇದು ಒಂದೇ ಕೆಲ್ಸ ಅಲ್ವಾ? ಅರ್ಧ ದಿನ ಶಿವ ತಪಸ್ ಮಾಡ್ತಾನೆ, ಇನ್ನು ಅರ್ಧ ದಿನ ಅವರ ಎಲ್ಲಾ ಕೈಲಾಸವಾಸಿಗಳ ಜೊತೆ ಕುತ್ಕೊಂಡು ಒಂದು ಚೆನ್ನಾಗಿರೋ ಜಾಗದಲ್ಲಿ ಕುತ್ಕೊಂಡು ಭಾಗವತಂ ಶ್ರವಣ ಮಾಡ್ತಾರೆ, ಭಾಗವತಂ ಓದ್ತಾರೆ. ಭಾಗವತಂ ಅಂದ್ರೆ ಕೃಷ್ಣ ಅಲ್ವಾ? ಕೃಷ್ಣ ಬೇರೆ ಅಲ್ಲ, ಭಾಗವತಂ ಬೇರೆ ಅಲ್ಲ. ಭಾಗವತಂ ಅಲ್ಲಿ ಕೃಷ್ಣನ ಎಲ್ಲಾ ಚಟುವಟಿಕೆಗಳನ್ನ ಕೊಟ್ಟಿದ್ದಾರೆ, ಎಲ್ಲ ಅವತಾರಗಳನ್ನ ಕೊಟ್ಟಿದ್ದಾರೆ. ಸೊ ಭಾಗವತಮನ ಶಿವ ಎಲ್ಲರಿಗೂ ಓದಿ ಹೇಳಿ ಎಂಜಾಯ್ ಮಾಡ್ತಾರೆ. ಇದು ನಡೆಯೋದು ಕೈಲಾಸದಲ್ಲಿ. ನಮ್ಗೆಲ್ಲರಿಗೂ ಏನ್ ಅನ್ಸುತ್ತೆ ಇಲ್ಲಿ, ಶಿವ ಅಂದ್ರೆ ದೊಡ್ಡ ಏನೋ ಅವ್ರ ಸೆಪ್ರೇಟ್ ದೇವ್ರು, ಅವ್ರು ಬರೀ ತಪಸ್ ಮಾಡ್ತಿರ್ತಾರೆ. ತಪಸ್ ಕೂಡ ಯಾರ್ ಕುರಿತು ಮಾಡ್ತಾರೆ ಶಿವ? ಇದನ್ನ ಯಾರಿಗಾದ್ರೂ ಗೊತ್ತಿದ್ಯಾ? ಯಾವಾಗ್ಲೂ ಅವನು ಒಂದು ನಾಮ ಹೇಳ್ತಿರ್ತಾನೆ, ಭಗವಂತನ ಕುರಿತೇನೆ ತಪಸ್ ಮಾಡ್ತಾರೆ. ಯಾವ ರೂಪ? ಕೃಷ್ಣನ ಯಾವ ರೂಪ? ವಿಷ್ಣು ರೂಪ. ರಾಮ. ಯಾವಾಗ್ಲೂ ರಾಮ 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 ಅಂತ ಹೇಳ್ತಾರೆ. ರಾಮ ರೂಪ. ಓಕೆ. ಸೊ ಕೃಷ್ಣ ಶಿವ ಯಾವಾಗ್ಲೂ ನಾಮಸ್ಮರಣೆ ರಾಮಂದ್ ಮಾಡ್ತಾ ಇರ್ತಾರೆ. ರಮೇ ರಾಮೇತಿ ರಮೇ. ವಿಷ್ಣು ಸಹಸ್ರನಾಮದಲ್ಲಿ ಶ್ರೀರಾಮ ರಾಮ ರಾಮೇತಿ ರಮೇ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಹೇಳ್ತಾನೆ ಕೃಷ್ಣ ಅಲ್ವಾ? ಸೊ ಇದು ಪಾರ್ವತಿಗೆ ಕೃಷ್ಣ ಹೇಳ್ತಾನೆ, ಪಾರ್ವತಿಗೆ ಶಿವ ಹೇಳ್ತಾನೆ. ಸೊ ರಾಮನಾಮದ ಒಂದು ಮಹತ್ವ ಏನಿದೆ ನಮ್ಗೆ ಹೇಳ್ಕೊಡ್ತಾನೆ ಅಲ್ವಾ? ಸೊ ಇದನ್ನ ಶಿವ ಕೃಷ್ಣ ಭಕ್ತಿ ಹೇಗ್ ಮಾಡ್ಬೇಕು ಅಂತ ನಾವ್ ಆಕ್ಚುಲಿ ಶಿವನನ್ನ ನೋಡಿ ಕಲಿಬೇಕು. ಎಷ್ಟೊಂದ್ ಜನ ಶಿವನ್ ಪೂಜೆ ಮಾಡ್ತಾರೆ, ಆದ್ರೆ ಶಿವನ ಗುಣಗಳನ್ನ ನಾವು ಗೊತ್ ಮಾಡ್ಕೊಂಡಿಲ್ಲ ಇಷ್ಟು ದಿನ ಆದ್ರೂ ಅಲ್ವಾ? ಶಿವ ಯಾವಾಗ ನಾವು ಕೃಷ್ಣನ್ ಕುರಿತು ಪ್ರಾರ್ಥನೆ ಮಾಡ್ತೀವಿ, ಶಿವ ನಗ್ನಗ್ತಾ ವರ ಕೊಡ್ತಾನಂತೆ. ಶಿವ ನೀನು ಹೋಗಿ ನನಗೆ ಮನೆ ಬೇಕು, ನನಗೆ ದುಡ್ಡು ಬೇಕು, ನನಗೆ ಮದ್ವೆ ಆಗಿಲ್ಲ, ನನಗೆ ಅದು ಬೇಕು ಇದು ಬೇಕು ಅಂತ ಹೋಗಿ ಕೇಳಿದ್ರೆ ಕೊಡ್ತಾನೆ ವರಗಳನ್ನ. ಅವನು ಕೊಡೋದು ಅವನ ಕೆಲ್ಸ, ದೇವರಾಗಿ ಕೊಡ್ತಾನೆ. ಆದ್ರೆ ನೀವ್ ಯಾವಾಗ ಅಪ್ಪ ತಂದೆ ನೀನ್ ಎಷ್ಟು ದೊಡ್ಡ ಕೃಷ್ಣ ಭಕ್ತ, ನಿನ್ನ ಭಕ್ತಿಯಲ್ಲಿ ಅಟ್ಲೀಸ್ಟ್ 1% ನನಗೆ ಕೊಡಪ್ಪ, ನನಗೂ ಕೃಷ್ಣ ಪ್ರಾಪ್ತಿ ಮಾಡ್ಕೊಳಕ್ ಸಹಾಯ ಮಾಡು, ನನಗೂ ಮೋಕ್ಷ ಮಾರ್ಗದಲ್ಲಿ ಹೋಗಕ್ಕೆ ಸಹಾಯ ಮಾಡು, ನನಗ್ ಜಪ ಮಾಡಕ್ ಆಗ್ತಾ ಇಲ್ಲ, ಚೆನ್ನಾಗ್ ಜಪ ಮಾಡಕ್ ಸಹಾಯ ಮಾಡು ಅಂತ ನಾವ್ ಯಾವಾಗ ಕೃಷ್ಣನ್ ಕುರಿತು ಪ್ರಾರ್ಥನೆ ಮಾಡ್ತೀವಿ, ಶಿವ ನಗ್ನಗ್ತಾ ಕೊಡ್ತಾನಂತೆ ನಮಗ್ ಕೇಳಿರೋ ವರಗಳು. ಯಾಕಂದ್ರೆ ಅವನು ಬಹುಶ್ರೇಷ್ಠ ವೈಷ್ಣವಾನಾಂ ಯಥಾಶಂಭ. ಭಾಗವತಮಲ್ಲಿ ಕೊಟ್ಟಿದ್ದಾರೆ, ನಿಮ್ನ ಗಾನಂ ಯಥಾ ಗಂಗಾ ಪುರಾಣ ದೇವಾನಾಮಚ್ಯುತೋ ಯಥಾ ವೈಷ್ಣವಾನಾಂ ಯಥಾ ಶಂಭೋ ಪುರಾಣಾನಾಮಿತೋ ಇದಂ ತಥಾ ಅಂತ ಹೇಳಿದ್ದಾರೆ
ಅಂದ್ರೆ ನದಿಗಳಲ್ಲಿ ಶ್ರೇಷ್ಠವಾದ ನದಿ ಗಂಗಾ ನದಿ. ದೇವಾನಾಂ ಅಚ್ಯುತೋಯತ, ದೇವತೆಗಳಲ್ಲಿ ಶ್ರೇಷ್ಠವಾದ ದೇವೋತ್ತಮ ಪರಮಪುರುಷ ಅಚ್ಯುತ ಅಂದ್ರೆ ಕೃಷ್ಣ. ಮತ್ತೆ ವೈಷ್ಣವಾನಾಂ ಯಥೋ ಶಂಭೋ ಅಲ್ವಾ, ವೈಷ್ಣವರಲ್ಲಿ ಅತಿ ಶ್ರೇಷ್ಠ ವೈಷ್ಣವ ಅಂದ್ರೆ ಕೃಷ್ಣ ಭಕ್ತ ಅಲ್ವಾ, ಅತಿ ಶ್ರೇಷ್ಠ ಕೃಷ್ಣ ಭಕ್ತ ಶಂಭು ಅಂದ್ರೆ ಶಿವ ಅಂತ ಹೇಳಿದ್ದಾರೆ. ಪುರಾಣಾನಾಂ ಇದಂ ತಥಾ, ಪುರಾಣಗಳಲ್ಲಿ ಅತ್ಯುತ್ತಮ ಪುರಾಣ, ಶ್ರೇಷ್ಠವಾದ ಪುರಾಣ ಶ್ರೀಮದ್ ಭಾಗವತಂ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಇದು ಈ ಶ್ಲೋಕದಲ್ಲಿ ಬರುತ್ತೆ ವೈಷ್ಣವಾನಾಂ ಯಥಾ ಶಂಭೋ. ಸೊ ನಾವು ಶಿವನನ್ನ ನೋಡಿ ಕೃಷ್ಣ ಭಕ್ತಿ ಹೇಗ್ ಮಾಡ್ಬೇಕು ಅಂತ ತಿಳ್ಕೋಬೇಕು. ಅರ್ಧ ದಿನ ಬರೀ ಭಾಗವತಂ ಪಾಠ ಮಾಡ್ತಾ ಇದ್ದ, ಎಲ್ಲಾ ಕೈಲಾಸವಾಸಿಗಳ ಜೊತೆ ಮಜ್ವಾಗಿ ಭಾಗವತಂ ಕೇಳ್ತಾ ಇದ್ದ, ಹೇಳ್ತಾ ಇದ್ದ. ಆಮೇಲೆ ಇನ್ನರ್ಧ ದಿನ ಕೃಷ್ಣ ಶಿವ ಬರೀ ತಪಸ್ ಮಾಡ್ತಿದ್ದ ರಾಮನಾಮದ ಕುರಿತು ಅಲ್ವಾ. ಸೊ ಇದನ್ನ ನಾವು ಯೋಚನೆ ಮಾಡ್ಬೇಕು. ಸೊ ಶಿವ ಲಯಕಾರ ಅಂತ ಹೇಳ್ತೀವಿ ಅಲ್ವಾ, ಇಡೀ ಪ್ರಪಂಚನ ಧ್ವಂಸ ಮಾಡೋನು ಶಿವ ಅಂತ ಹೇಳ್ತೀವಿ. ಆದ್ರೆ ಯಾವಾಗ ಧ್ವಂಸ ಮಾಡ್ತಾನೆ? ಕೃಷ್ಣನ ಆಜ್ಞೆ ಬಂದಾಗ. ಅವನು ಧ್ವಂಸ ಮಾಡಕ್ಕೆ ನನಗೆ ಶಕ್ತಿ ಕೊಡಪ್ಪ ಅಂತ ಮತ್ತೆ ಕೃಷ್ಣನೇ ಬೇಡ್ಕೋತಾನೆ ಅವನು ವಾಪಸ್. ನಿನ್ನ ಆಜ್ಞೆಗೋಸ್ಕರ ಇದನ್ನ ಮಾಡ್ತಾ ಇದ್ದೀನಿ, ನಿನ್ನ ಆಜ್ಞೆ ಯಾವಾಗ ಬರುತ್ತೋ ನಾನು ಅದನ್ನ ಮಾಡ್ತೀನಿ. ಆ ಆಜ್ಞೆ ಬರೋವರೆಗೂ ಶಿವ ಭಕ್ತಿ ಸೇವೆಯಲ್ಲಿ ಮುಳುಗಿರ್ತಾನೆ. ಅವನ ಕೆಲಸ ಬರೀ ಧ್ವಂಸ ಮಾಡೋ ಕಾರಣ ಅವನಿಗೆ ತುಂಬಾ ಟೈಮ್ ಇದೆ, ನನಗೆ ಆಜ್ಞೆ ಬರೋವರೆಗೂ ನನಗೆ ಟೈಮ್ ಇದೆ, ನಾನು ಭಕ್ತಿ ಸೇವೆ ಮಾಡ್ತೀನಿ ಅಂತ ಹೇಳಿ. ಸೊ ಟೈಮ್ ಮ್ಯಾನೇಜ್ಮೆಂಟ್ನ ಕೂಡ ನಾವು ಶಿವನಿಂದ ಕಲ್ತ್ಕೋಬಹುದು ಇಲ್ಲಿ, ರೈಟ್. ಅತ್ಯುತ್ತಮ ವೈಷ್ಣವ ಶಿವ. ಲಾಸ್ಟ್ ಶ್ಲೋಕ. ಇತಿ ಗುಹ್ಯತಮಂ ಶಾಸ್ತ್ರಮಿದಂ ಮುಕ್ತಂ ಮಯಾನಗ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಅನುವಾದ. ಪಾಪರಹಿತನಾದ ಅರ್ಜುನನೇ, ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ. ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ, ಅವನ ಎಲ್ಲ ಪ್ರಯತ್ನಗಳು ಪರಿಪೂರ್ಣವಾಗುತ್ತವೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ನೋಡಿ ಇಲ್ಲಿ ಹೇಳಿದಾನೆ, ಈ ರಹಸ್ಯಕರವಾದ ನಾಲೆಡ್ಜ್ನ ನಾವು ಅರ್ಥ ಮಾಡ್ಕೊಂಡ್ರೆ ಏನಾಗುತ್ತೆ, ನಾವು ಬುದ್ಧಿವಂತರಾಗ್ತೀವಿ ಮತ್ತು ಎಲ್ಲಾ ಪ್ರಯತ್ನಗಳು ಪರಿಪೂರ್ಣ ಆಗುತ್ತೆ. ಜ್ಞಾನ ಇಲ್ಲದೆ ನಾವು ಏನ್ ಪ್ರಯತ್ನ ಮಾಡಿದ್ರು ವೇಸ್ಟ್ ಅದು. ಅದಕ್ಕೆ ಭಗವದ್ಗೀತೆ ಮತ್ತು ಚಾಂಟಿಂಗ್ ಸೈಡ್ ಬೈ ಸೈಡ್ ಆಗ್ತಾ ಹೋಗ್ಬೇಕು. ಈ ಜ್ಞಾನ ಇಲ್ಲದೆ ನಾವು ಚಾಂಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಮ್ ಚಾಂಟಿಂಗ್ ಎಫೆಕ್ಟಿವ್ ಆಗಲ್ಲ. ಯಾಕೆ ಜಪ ಮಾಡ್ತಾ ಇದೀವಿ ಗೊತ್ತಿಲ್ಲ, ಯಾರ ಬಗ್ಗೆ ಜಪ ಮಾಡ್ತಿದೀವಿ ಗೊತ್ತಿಲ್ಲ, ಹರೇ ಕೃಷ್ಣ ಮಹಾಮಂತ್ರದ ಅರ್ಥ ಗೊತ್ತಿಲ್ಲ, ಏನು ಗೊತ್ತಿಲ್ದಿರ ಜಪ ಮಾಡಿದ್ರೆ ಅದು ಹೇಗೆ ಎಫೆಕ್ಟಿವ್ ಆಗುತ್ತೆ. ಬಟ್ ಜ್ಞಾನ ಇವಾಗ ಸಿಕ್ಕಿದೆ ನಮ್ಗೆ, ಭಗವದ್ಗೀತೆ ರಹಸ್ಯ, ಮೋಸ್ಟ್ ಕಾನ್ಫಿಡೆನ್ಷಿಯಲ್ ನಾಲೆಡ್ಜ್, ರಾಜಗುಹ್ಯ ಅಂತ ಹೇಳ್ತೀವಿ. ಸೊ ಈ ಜ್ಞಾನದಿಂದ ನಾವಿವಾಗ ಚಾಂಟಿಂಗ್ ಮಾಡಿದ್ರೆ 16 ರೌಂಡ್ ಪರಿಪೂರ್ಣ, ಈ ಪ್ರಯತ್ನ ಏನಿದೆ ಅದು ಪರಿಪೂರ್ಣವಾಗುತ್ತೆ ಅಂತ ಕೃಷ್ಣನೇ ಹೇಳ್ತಾ ಇದ್ದಾನೆ ಅಲ್ವಾ. ಸೊ ಎಲ್ಲರೂ ಜಪ ಮಾಡಿ, ಅದು ತುಂಬಾ ಇಂಪಾರ್ಟೆಂಟ್. ನಾವ್ ಏನ್ ಮಾಡಿದ್ರು ಏನ್ ಬಿಟ್ರು ಜಪ ಮಾತ್ರ ಇಂಪಾರ್ಟೆಂಟ್. ಜಪ ಇಲ್ಲದೆ ನಾವ್ ಏನ್ ಮಾಡಿದ್ರು ವೇಸ್ಟ್ ಅಲ್ವಾ. ಸೊ ನಮಗೆ ಮೋಕ್ಷ ಸಿಗ್ಬೇಕು ಅಂದ್ರೆ ಜಪ ಮಾಡ್ಲೇಬೇಕು. ಹರೇ ಕೃಷ್ಣ. ಎನಿ ಕ್ವೆಶನ್ಸ್? ಯಾರಿಗಾದ್ರೂ ಏನಾದ್ರು ಕ್ವೆಶನ್ಸ್ ಇದೆಯಾ? ಏನು ಪ್ರಶ್ನೆ ಇಲ್ಲ ಯಾರಿಗೂ? ಓಕೆ, ಇನ್ನ 2 ದಿನ ಅನ್ಸುತ್ತೆ ಅಲ್ಲ, 16, 17, 18, 3 ದಿನ. ದಯವಿಟ್ಟು ಅಟೆಂಡ್ ಮಾಡಿ. ಹರೇ ಕೃಷ್ಣ. ಥ್ಯಾಂಕ್ ಯು ಆಲ್. ಇವಾಗ ಶ್ಲೋಕ ಲಲಿತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಇನ್ನೊಂದು ಹೊಸ ಶ್ಲೋಕ ಕಲ್ಯಾಣ ಇವತ್ತು. ಹರೇ ಕೃಷ್ಣ. ಇವತ್ತು 15ನೇ ಅಧ್ಯಾಯದ 15ನೇ ಶ್ಲೋಕ ಕಲ್ಯಾಣ. ಅದರಲ್ಲಿ ನಮ್ಗೆ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನಾವು ಎಲ್ಲರ ಹೃದಯದಲ್ಲಿ ಕೃಷ್ಣನೇ ಇರ್ತಾನಂತೆ, ಅದನ್ನ ಹೇಳ್ತಾ ಇದ್ದಾನೆ. ಅದು ಮಾತಾಜಿ ಇವಾಗ ಆಲ್ರೆಡಿ ನಿಮ್ಗೆಲ್ಲ ತಿಳಿಸಿದ್ದಾರೆ. ನಾವು ಇದೆಲ್ಲ ಕಲಿಯೋಣ ಇವತ್ತು. ಹರೇ ಕೃಷ್ಣ. ಎಲ್ಲರೂ ರಿಪೀಟ್ ಮಾಡಿ ನಾನು ಹೇಳಿದ ನಂತರ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಸರ್ವಸ್ಯ ಚ ಅಹಂ ಹೃದಿ ಸನ್ನಿವಿಷ್ಟಃ ಮತ್ತಃ ಶ್ರುತಿಃ ಕಾಣಿಸ್ತಾ ಇಲ್ಲ ಮಾತಾಜಿ. ಸ್ಮೃತಿ ಜ್ಞಾನಂ ಅಪೋಹನಂ
अपोहनं च च वेदैः वेदैः च च च सर्वैः 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 अहम् 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 एव 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 वेद्यः वेद्यः वेदान्तकृत् वेदान्तकृत् वेदवित् वेदवित् एव एव च च अहम् अहम् सर्वस्य चाहं हृदि सन्निविष्टः सर्वस्य चाहं हृदि मत्तः स्मृतिज्ञानम् अपोहनं च मत्तः स्मृतिज्ञानम् अपोहनं च वेदैश्च सर्वैर् अहमेव वेद्यो विद्यैश्च सर्वेऽहमेव वैद्यो वेदान्तकृत् वेदविदेव चाहम् वेदान्तकृत् वेदान्तकृद् वेदविदेव सर्वस्य चाहं हृदि सन्निविष्टः मत्तः स्मृतिज्ञानम् अपोहनं च सर्वः वृद्धि सन्निविष्टो मृतं स्मृतिज्ञानमोहः स्मृतिज्ञानम् अपोहनं च वेदैश्च सर्वैर् अहमेव वेद्यो वेदान्तकृत् वेदविदेव चाहम् वेदैश्च सर्वेऽहमेव वैद्यो वेदान्तकृत् वेदविदेव चाहम् सर्वस्य चाहं हृदि सन्निविष्टः मत्तः स्मृतिज्ञानम् अपोहनं च वेदैश्च सर्वैरहमेव वेद्यो वेदान्तकृत् वेदविदेव चाहम् सर्वस्य चाहं हृदि सन्निविष्टो मृता स्मृतिज्ञानमोहनं च वैदिश्च सर्वरमेह वैद्यो ವೇದಾಂತಕೃತ್ ವೇದ ವಿಧೇಯ ಚ ಈಗ ಟ್ಯೂನಲ್ಲಿ ಕಲ್ಯಾಣ ಮಾತಾಜಿ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟಃ ಸರ್ವಸ್ಯ ಚಾಹಂ हृदि सन्निविष्टः मत्त स्मृतिज्ञानमपोहनं च मत्तः स्मृतिज्ञानमपोहनं च वेदैश्च सर्वैरहमेव वेद्यः सर्वैरहमेव वेद्यः वेदान्तकृद्वेदविदेव चाहम् वेदान्तकृद्वेदविदेव चाहम् सर्वस्य चाहं हृदि सन्निविष्टः मत्त स्मृतिज्ञानमपोहनं च सर्वैश्चाहं हृदि सन्निविष्टो मत्तः सुज्ञानमपोहनं अपोहनं च वेदैश्च सर्वैरहमेव वेद्यः वेदान्तकृद्वेदविदेव चाहम् वेदैश्च सर्वैरहमेव सर्वैरहमेव वेद्यः वेद्यो वेदान्तकृद्वेदविदेव चाहम् चाहम् सर्वस्य चाहं हृदि सन्निविष्टः मत्त स्मृतिज्ञानमपोहनं च वेदैश्च सर्वैरहमेव वेद्यः वेदान्तकृद्वेदविदेव चाहम् सर्वैश्च चाहं हृदि सन्निविष्टो मत्तः स्मृतिज्ञानमपोहं च वेदैश्च सर्वैरहमेव वेद्यो वेदान्तकृद्वेदविदेव चाहम् सर्वस्य चाहं हृदि सन्निविष्टः मत्त स्मृतिज्ञानमपोहनं च वेदैश्च सर्वैरहमेव वेद्यः वेदान्तकृद्वेदविदेव चाहम्
सर्वस्य चाहं हृदि सन्निविष्टः मत्तः स्मृतिर्ज्ञानमपोहनं च वेदैश्च सर्वैरहमेव वेदः वेदान्तकृद्वेदविदेव चाहम्। ಹರೇ ಕೃಷ್ಣ. ಧನ್ಯವಾದಗಳು. ಸರ್ವೈಷ ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ. ಸರ್ವೈಷ ಚಾಹಂ ಹೃದಯ ಸರ್ವಸ್ಯ ಸನ್ನಿವಿಷ್ಟೋ ಮತ್ತಃ ಸರ್ವಸ್ಯ ಕೃತಿಜ್ಞಾನ ಮೋಹಂ ಅಚ ವೈದ್ಯಶ್ಚ ಸರ್ವೇ ಹಮೇವ ವೇದೋ ವೇದಾಂತ ಕೃತ್ ವೇದ ವಿದೇಹ ಚಾಹಂ. ಹರೇ ಕೃಷ್ಣ ಮಾತಾಜಿ. ಶುರುನಲ್ಲಿ ಸರ್ವಸ್ಯ ಇದೆ, ಸರ್ವಸ್ಯ ಚಾಹಂ. ಓಕೆ, ಹೃದಯ ಸನ್ನಿವಿಷ್ಟ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ನಾಳೆ ಇದೆಲ್ಲ ರಿವೈಸ್ ಮಾಡೋಣ ನಾವು ಮತ್ತಿರುವ. ಹರೇ ಕೃಷ್ಣ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಎಂಡ್ ಮಾಡ್ತೀನಿ.